ನಮಸ್ತೆ ಮೇಡಮ್. ಈ ನಿಮ್ಮ ಪರಿಚಯ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಾ ಮೇಡಮ್? ನನ್ನ ಹೆಸರು ಶ್ರೀಮತಿ ಅಂತೇಳಿ. ನನ್ನ ಪತಿ ಚಂದ್ರಶೇಖರ್ ಅಂತ. ನನಗೆ ನನ್ನ ತಂದೆ ತಾಯಿ ಹೆಸರು ಪಂಡಿತ ವಿಶ್ವನಾಥ ಶಾಸ್ತ್ರಿ ಪ್ರೇಂತಮ್ಮ. ತಂದೆಯವರು ಹೈಸ್ಕೂಲ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತ ಅಧ್ಯಾಪಕರಾಗಿದ್ದರು. ಮತ್ತು ನನಗೆ 3 ಜನ ಮಕ್ಕಳಿದ್ದಾರೆ. ಚಿಕ್ಕಲ, ಚಿತ್ರಪ್ರಭಾ, ವಿಶಾಖ ಅಂತ ಎಲ್ಲ ಮದುವೆ ಆಗಿ ಮಕ್ಕಳೆಲ್ಲ ಇದ್ದಾರೆ. ಅವರು 3 ಜನ MSc ಮಾಡಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ನಾನು ಹೈಸ್ಕೂಲ್ವರೆಗೆ ಓದಿದೆ, ಶೃಂಗೇರಿಗೆ ಇದ್ದೆ ಅವಾಗ. ಅದಾದ ನಂತರ ಕಾರಣಾಂತರದಿಂದ ಕಾಲೇಜ್ಗೆ ಹೋಗಕ್ಕಾಗಿಲ್ಲ. ಮನೆಯಲ್ಲೇ ನಮ್ಮ ತಂದೆ ಹತ್ರ ಪಾಠ ಹೇಳಿಸ್ಕೊಂಡು ಕನ್ನಡ ಪಂಡಿತ ಪರೀಕ್ಷೆ ಮಾಡಿಕೊಂಡೆ. ಅದಾದ ನಂತರ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದಮೇಲೆ 94, 95, 96ರಲ್ಲಿ ಸಂಸ್ಕೃತ MA ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿನಲ್ಲಿ ಸಂಸ್ಕೃತ MA ಮಾಡಿಕೊಂಡೆ. ಜೊತೆಗೆ ಚಿಕ್ಕ ವಯಸ್ಸಿಂದನೂ ಸಂಗೀತ ಕಲ್ತ್ಕೊಂಡು ನಮ್ಮ ತಂದೆ ತಾಯಿ ಕಲಿಸಿದ್ರು. ಅಂದ್ರೆ ಶಾಸ್ತ್ರೀಯ ಸಂಗೀತವನ್ನೇ ಕಲ್ತ್ಕೊಂಡಿದ್ದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂದು ಸೀನಿಯರ್ ಅಂತ ಆಯಿತು. ಅದರ ಜೊತೆಗೆ ನಾವು ಮೊದಲು KGF ನಲ್ಲಿದ್ವಿ. ನಮ್ಮ ತಂದೆಯವರು ಅಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ದರು. ಆವಾಗಿಂದ ನಾವು ಗಮಕ ಕಲಿಸ್ಬೇಕು. ನಮ್ಮ ತಂದೆ ತಾಯಿ ಒಂದು ಆಸೆ ಕಲಿಸ್ತಾ ಇದ್ರು. ನಮಗೆ ಮಕ್ಕಳು, ನನ್ನ ತಂಗಿ, ನಮ್ಮ ಅಣ್ಣ ಎಲ್ಲ ಕಲಿತರು. ಸ್ವಲ್ಪ ನಾನು ಮಾತ್ರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ. ಅದಾದ ನಂತರ ಶೃಂಗೇರಿಗೆ ಹೋಗಿದ್ದೆ. ಅಲ್ಲಿ ಹೈಸ್ಕೂಲ್ ಆದಮೇಲೆ ಸರಿ ಅಲ್ಲಿ ಸ್ವಲ್ಪ ಗಮಕಲ್ಲಿ ಮುಂದುವರಿಸ್ಬೇಕು ಅಂತ ಅಲ್ಲಿ ಹೇಳ್ಕೊಡೋರು ಯಾರಿರಲಿಲ್ಲ. ಚಿಕ್ಕಮಗಳೂರಿಂದ ಒಬ್ಬರು ನಂಜನ ಶಾಸ್ತ್ರಿ ಅಂತ ಬರ್ತಾರೆ. ಅವರಲ್ಲಿ ನನಗೆ ಹೆಚ್ಚಿನ ಗಮಕನ ಕಲಿಸಿದ್ರು. ಅದಾದ ನಂತರ ಹಾಗೆ ಇದ್ದೆ ನಾನು. ಮತ್ತೆ ನನಗೆ 80 ಇಸ್ವಿ ಮದುವೆ ಆಗಿ ಭದ್ರಾವತಿಗೆ ಹೋದೆ. ಅಲ್ಲಿ ಒಂದು 7-8 ವರ್ಷ ಏನು ಮಾಡಬೇಕಾಗಿದೆ. ಮತ್ತೆ ಚಿಕ್ಕೋದಿತ್ತು, ಜಾಯಿಂಟ್ ಫ್ಯಾಮಿಲಿ ನಮ್ದೆಲ್ಲ ಹಾಗೆಲ್ಲ ಆಗಿ ಅದಾದಮೇಲೆ ನಾನು ಹೊಸಲ್ಲಿ ಕೇಶವಮೂರ್ತಿ ಅಂತ ವಿದ್ಯಾಪೀಠ ಅವರನ್ನು ನಾವು ಕೇಳಿಕೊಂಡು ಅವರು ಭದ್ರಾವತಿಗೆ ಬಂದು ಒಂದು ಗಮಕ ಹೇಳ್ಕೊಡ್ತೀವಿ. ಅಂದ್ರೆ ನೀವು ಶಾಸ್ತ್ರೀಯ ಸಂಗೀತವನ್ನು ಸಂಪೂರ್ಣ ಬಿಟ್ಬಿಟ್ರಿ? ಬಿಟ್ಟೆ ಹೋಗ್ಬಿಟ್ಟು ನನ್ನ ಸಂಗೀತದ ಮಾರ್ಗ ಬಿಟ್ಟು. ಅಂದ್ರೆ ಅದು ಸಂಗೀತ ಜ್ಞಾನ ಇರೋದ್ರಿಂದ ನಮಗೆ ಗಮಕ ಕಲಿತು ಅನುಕೂಲ ಆಯ್ತು. ಹೌದು ಹೌದು. ಅವ್ರ ಹತ್ರ ಒಂದು 2 ವರ್ಷ ಅಲ್ಲಿ ಕಲಿತೆ. ಅದಾದ ನಂತರ ಶಿವಮೊಗ್ಗಕ್ಕೆ ಹೋದ್ವಿ. ಅಲ್ಲಿ ಮತ್ತೆ ಅವ್ರ ಹತ್ರನೇ ಮುಂದುವರಿಸ್ಕೊಂಡು ಹಾಗೆ ಗಮಕನ ಚೆನ್ನಾಗಿ ಅಭ್ಯಾಸ. ನಾವು KGF ಅಲ್ಲಿದ್ದಾಗಲೇ ಮೊದಲು ಗಮಕ ಪ್ರಾರಂಭ ಮಾಡಿದವರೇ ಗಮಕಿ ಎಂ ರಾಘವೇಂದ್ರ ಅಂತ. ಅವರು ಅಲ್ಲಿ ಪ್ರಾರಂಭ ಮಾಡಿದ್ರು. ಮತ್ತು ಬೆಂಗಳೂರಿಂದ ಒಳ್ಳೆ ಕಷ್ಟ ಅಂತೇಳಿ ಅಲ್ಲೇ ಇಂಜಿನಿಯರ್ ಆಗಿದ್ರು ಕೃಷ್ಣಗಿರಿ ರಾಮಚಂದ್ರ ಅಂತ. ಅವ್ರ ಹತ್ರ ನಮ್ಗೆ ಅಲ್ಲಿ 2 ವರ್ಷ ಗಮಕ ಅಭ್ಯಾಸ ಮಾಡಿದ್ವಿ. ಅವಾಗ ನಾವು ತುಂಬ ಚಿಕ್ಕವರು, ಅಂದರೆ 8-9 ವರ್ಷ. ಆಗ ಹೇಳ್ಕೊಟ್ಟಿದ್ದು ಹೇಳ್ತಿದ್ರು, ಅರ್ಥ ಏನೋ ಆಗ್ತದೆ. ಸ್ವಲ್ಪ ನಾವು ಒಂದು SLC ಎಲ್ಲ ಆದಮೇಲೆ ಸ್ವಲ್ಪ ಏನು ಸಾಹಿತ್ಯ ಅಂತ ಏನು ನಮ್ಮ ತಂದೆಯವರ ಸಾಹಿತ್ಯ ಪಾಠ ಮಾಡೋದು. ಆವಾಗ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡ್ವಿ. ಅವಾಗ ಭದ್ರಾವತಿಯಿಂದ ಗಮಕ ಕಲಿಯುವಾಗ ಎಸ್ ವೇಣುಗೋಪಾಲರಾವ್ ಅಂತ ಶಿವಮೊಗ್ಗದಲ್ಲಿ ಸಾಹಿತಿಗರವರು, ಅವ್ರು ಬಂದು ಸಾಹಿತ್ಯ ಪಾಠ ಮಾಡೋರು ಹಳೆಗನ್ನಡ ಕಾವ್ಯಗಳು. ಹಾಗಾಗಿ ನಮಗೆ ಗಮಕ ಸಾಹಿತ್ಯದಲ್ಲಿ ಮತ್ತು ಗಮಕ ಒಳ್ಳೆಯ ಒಂದು ಶಿಕ್ಷಣ ಆಯಿತು. ಆಮೇಲೆ ನಾನು ಶೃಂಗೇರಿಯಲ್ಲಿದ್ದಾಗ ಮೇಷ್ಟ್ರು 2 ವರ್ಷ ಬಂದು ಹೇಳಿಕೊಟ್ರು. ಆಮೇಲೆ ತರಗತಿ ಮುಂದುವರಿಸ್ಬೇಕು ಅಂತೇಳಿ ಅವಾಗ ಇಲ್ಲೇ ಬೆಂಗಳೂರು ಸಾಹಿತ್ಯ ಪರಿಷತ್ತಲ್ಲಿ ರಾಘವೇಂದ್ರ ಒಂದು 3 ತಿಂಗಳಿಗೂ ಗಮಕ ಶಿಕ್ಷಕರ ಪ್ರಶಿಕ್ಷಣ ಶಿಬಿರ ಮಾಡಿದ್ವಿ. ಅದರಲ್ಲಿ ಭಾಗವಹಿಸಿದೆ. ಅದಾದ್ಮೇಲೆ ಅಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡಿಬಿಟ್ಟೆ. ಅವಾಗ 18ನೇ ವಯಸ್ಸು ಅಂದ್ರೆ ಗಮಕ ತರಗತಿಯನ್ನ ಪ್ರಾರಂಭ ಮಾಡಿದ್ರಿ? 17-18 ವಯಸ್ಸು. ಅಲ್ಲಿ ಅಲ್ಲೊಂದು 3 ವರ್ಷ ಮಾಡಿದ್ವಿ, 3-4 ವರ್ಷ. ಅದಾದ ನಂತರ ಭದ್ರಾವತಿಗೆ ಮಾಡಿದ್ವಿ. ಭದ್ರಾವತಿಯಿಂದ ಅಲ್ಲಿಂದ ಮುಂದೆ ನಾನು ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಮಾಡ್ತಾ ಇದ್ದೆ. ದೊಡ್ಡವರು ಕಲಿತಿದ್ರು, ಆದರೆ ಮಕ್ಕಳು ಹೆಚ್ಚು. ಭದ್ರಾವತಿಲಿ ಒಂದೊಂದು 6 ತಿಂಗಳದ್ದು ಒಂದೊಂದು ಕ್ಲಾಸ್ ಇದು. ಅಷ್ಟೊತ್ತಿಗಾಗಲೇ ನಾವು ಸಾಹಿತ್ಯ ಪರಿಷತ್ ಬಿಟ್ಟು ಗಮಕ ಕಲಾ ಪರಿಷತ್ ಪ್ರಾರಂಭ ಆಗಿದೆ. ಗಮಕಲಾ ಪರಿಷತ್ತಿಂದನೇ ತರಗತಿಗಳು ಮಕ್ಕಳಿಗಾಗಿ. ಪ್ರತಿ ವರ್ಷನೂ ಒಂದು 60-70 ಮಕ್ಕಳು ಕಲಿತೀವಿ. ಒಂದು 3-4 ವರ್ಷ ಆ ರೀತಿ ಮಾಡಿ ದೊಡ್ಡವರು ಬರ್ತಿದ್ರು, ಅವ್ರು ಬೇರೆ ಮಾಡ್ತಿದ್ದೆ, ಮಕ್ಕಳು ಇರ್ತಾರೆ. ಆವಾಗ ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಬೇರೆ ಬೇರೆ ಹೇಗೆ ಬರೀ ಗಮಕ ಒಂದು ಮಕ್ಕಳು ವಾಚನ ಮತ್ತು ವ್ಯಾಖ್ಯಾನ ಬೇಡ, ಹೆಚ್ಚು ಒಂದು ವೇದಿಕೆಯಲ್ಲಿ 5-6 ಮಕ್ಕಳು ಭಾಗವಹಿಸ್ಬೇಕು ಅನ್ನೋ ಉದ್ದೇಶ ಇತ್ತು. ತುಂಬ ಮಕ್ಕಳು ಕಲಿತಿದ್ರಲ್ಲ, ಸುತ್ತಮುತ್ತ ಎಷ್ಟೊಂದು ಶಾಲೆಗಳಿತ್ತು. ಅಲ್ಲಿಗೆ ಹೋಗಿ ಅವರ ಮೇಷ್ಟ್ರುಗಳನ್ನೆಲ್ಲ ಕಂಡು ಶಾಲೆ ವಾರ್ಷಿಕೋತ್ಸವದಲ್ಲಿ ಅವರು ಒಂದು 5-6 ಮಕ್ಕಳು ಒಂದೊಂದು ಪ್ರಸಂಗನ ರೂಪಕ ಥರ ಕೂತ್ಕೊಂಡ್ವಿ ವೇಷಭೂಷಣೆಯಿಂದ. ಅವ್ರಿಗಿರುವಂಥ ಪಠ್ಯ ಭಾಗದ್ದೇನೆ. ಅವ್ರ ಪಠ್ಯನೂ ಚೆನ್ನಾಗಿತ್ತು. ಅಭಿಮನ್ಯುವಿನ ಒಂದು ಪ್ರಸಂಗ, ವಿಠಲನ ಪ್ರಸಂಗ ಇಂಥವೆಲ್ಲ 5-6 ಮಕ್ಕಳು ಒಂದು ನಿರೂಪಣೆ, ಒಬ್ಬರು ಗಮಕಿ ಮತ್ತು ಪಾತ್ರಗಳು ಹಾಗೆ ಅದು ಮಾಡಿಸ್ತಾರೆ. ಅದು ತುಂಬ ಪ್ರಚಾರ ಆಯಿತು. ಆಮೇಲೆ ಅಲ್ಲಿ ಆಕಾಶವಾಣಿಗೆ ಅವಾಗ ಚಿನ್ನರ ಬಳಗ
ಬರ್ತಿತ್ತಲ್ಲ, ಅವಾಗ ಮಕ್ಕಳ ಕಾರ್ಯಕ್ರಮ, ಗಮಕದ್ದೇ ಕಾರ್ಯಕ್ರಮ, ಅರ್ಧ ಗಂಟೆ ಮಕ್ಕಳದೇ ಮಾಡಿಸ್ತಾ ಇದ್ದೆ. ಮಕ್ಕಳೇ ಅದು ಒಂದು ಕಥಾ ಸಂದರ್ಭದ ಪದ್ಯ ಹೇಳೋದು, ಅರ್ಥ ಹೇಳೋದು, ಆಮೇಲೆ ಯಾರು ಹಿರಿಯ ಗಮಕಿಗಳಿದ್ದಾರೆ ಅವ್ರ ಪರಿಚಯ ಮಾಡ್ಕೊಳ್ಳುವಂಥದ್ದು ಮಕ್ಕಳು. ಆ ರೀತಿ ಇವಾಗ ಹಿಂದೆ ಇದ್ದಂತಹ ಒಬ್ರು ಅಂತಹ ಗಮಕಿಗಳ ಪರಿಚಯನೂ ಮಕ್ಕಳು ಕಥೆ ರೂಪದಲ್ಲಿ ಹೇಳುವಂಥದ್ದು. ಆ ಥರ ಎಲ್ಲ ಒಂದು 2 ವರ್ಷ ಮಾಡಿಸ್ದೆ. ಅದು ತುಂಬ ಜನಪ್ರಿಯವಾಗಿತ್ತು. ಆಮೇಲೆ ಅಲ್ಲಿಂದ ಹೊರಟು ಶಿವಮೊಗ್ಗ ಕೊಟ್ಟೋದ್ವಿ. ಶಿವಮೊಗ್ಗದಲ್ಲೂ ತುಂಬ ಜನ ಮಕ್ಕಳಿಗೂ ಮಾಡಿದ್ದೆ, ದೊಡ್ಡವರು ತುಂಬ ಬರ್ತಿದ್ರು ಅಲ್ಲಿ ಕಲಿಯಕ್ಕೆ. ಅಲ್ಲಿ ತುಂಬ ಕೆಲಸ ಮಾಡಿದೆ. ಮತ್ತೆ ಭದ್ರಾವತಿಯಲ್ಲಿದ್ದಾಗ ಅಲ್ಲಿ ಗಮಕಕಲಾ ಪರಿಷತ್ತಿನ ಒಂದು ತಾಲೂಕಿನ ಶಾಖೆ ಪ್ರಾರಂಭ ಮಾಡಿದೆ. ಅವಾಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ತುಂಬ ಚೆನ್ನಾಗಿ ಗಮಕ ಬೆಳೆಸಿದ್ವಿ. ನಾವು ಮಕ್ಕಳು ಕಲಿಯೋದ್ರ ಜೊತೆಗೆ ನಾವೆಲ್ಲ ಇನ್ನೂ ಹೆಚ್ಚು ಕಲಿಬೇಕಾಗ್ತದೆ. ಅದಕ್ಕೆ ದೇವಸ್ಥಾನಗಳಲ್ಲಿ ನಾವೇನು ಮಾಡ್ತಿದ್ವಿ, ವಾರಕ್ಕೊಂದು ದಿವಸ ಒಂದೊಂದು ಸಮುದ್ರ ಕಾವ್ಯ, ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ, ಆ ರೀತಿ ಯಾರ್ಯಾರಿಗೆ ನಮ್ಮ ಅಲ್ಲಿ ಕಲಿತಾ ಇದ್ರು ಅವ್ರಿಗೆಲ್ಲ ಹೇಳ್ಕೊಡುವಂಥದ್ದು. ಒಂದು ವಾರದಲ್ಲಿ ಒಂದು ದಿವಸ 1 ಗಂಟೆ ಇದ್ದರೆ ಒಂದು 10-12 ಪದ್ಯ ಅಥವಾ 15 ಪದ್ಯ ಅವ್ರಿಗೆ ಮೊದಲೇ ತಯಾರಿ ಮಾಡೋದು. ಯಾರಿಗೆ ಆಸಕ್ತಿ ಇತ್ತು ವ್ಯಾಖ್ಯಾನಕ್ಕಾಗಿ ಯಾರಾದರೂ ಕನ್ನಡ ಅಧ್ಯಾಪಕರು ಈ ಥರ ಸಿಗೋರು. ಹಾಗೆ ಅದನ್ನು ಮಾಡಿದ್ವಿ. ಜೈಮಿನಿ ಭಾರತ ಪೂರ್ವ ಸಮಗ್ರವಾಗಿ 1-2-3 ವರ್ಷ ಆಯಿತು. ಅಷ್ಟೇ ನಾವು ಮಾಡೋದು, ಸಮಗ್ರವಾಗಿ ಮಾಡಿದ್ವಿ. ಆಮೇಲೆ ಕುಮಾರವ್ಯಾಸ ಭಾರತ ಒಂದು ಅರ್ಧ ಮಾಡಿದ್ರೆ ಅಷ್ಟು ಮುಗಿಸ್ತು. ಆಮೇಲೆ ಶಿವಮೊಗ್ಗದಲ್ಲಿ ಇದೇ ಹವ್ಯಾಸ ನಾವು ಮಾಡ್ಕೊಂಡ್ವಿ. ನಮ್ಮ ದೇವಸ್ಥಾನಗಳಲ್ಲಿ ಹರಿಶ್ಚಂದ್ರ ಕಾವ್ಯ, ಈ ಥರ ಹರಿಭಕ್ತಿ ಸಾರ, ಈ ಥರ ಬೇರೆ ಬೇರೆ ಕಾವ್ಯಗಳಿದ್ದೆಲ್ಲ ಈ ಥರ ಅಲ್ಲಿ ಕಾರ್ಯಚಟುವಟಿಕೆ ಮುಂದುವರಿತು. ಆಮೇಲೆ ಅಲ್ಲಿ ನಾನು ಜಿಲ್ಲಾ ಪರಿಷತ್ ಸದಸ್ಯೆ, ಕಾರ್ಯದರ್ಶಿಯಾಗಿ ಅಲ್ಲಿ ಸುಮಾರು 8-9 ವರ್ಷ ತುಂಬಾ ಕೆಲಸ ಮಾಡ್ತಾರೆ. ಸಾಕಷ್ಟು ಅಲ್ಲಿ ಒಂದು ನಾನು ಕಾರ್ಯದರ್ಶಿ ಆದಾಗ ಒಂದು 4-5 ದತ್ತಿ ಕಾರ್ಯ ಇತ್ತು ಅಲ್ಲಿ. ಅಂದರೆ ದತ್ತಿ ಕಾರ್ಯಕ್ರಮಗಳು 5,000 ರೂಪಾಯಿ ದತ್ತಿ ಇಟ್ಬಿಟ್ಟು ಅದರಲ್ಲಿ ಮಾಡ್ತಾ ಇದ್ರು. ಸರಿ, ನಾನು ಹೋದ್ಮೇಲೆ ಹೀಗೆ ನಾವು ಮಾಡುವಾಗ ಅದು ದೇವಸ್ಥಾನಗಳಲ್ಲಿ ಮಾಡ್ತಿದ್ವಿ. ಯಾರು ಮಕ್ಕಳು ಬರ್ತಿರಲಿಲ್ಲ. ಅದು ನಮ್ಮ ಅಧ್ಯಕ್ಷರು ನೀವು ಶಾಲಾ ಕಾಲೇಜುಗಳಲ್ಲಿ ಮಾಡಿ. ಸರಿ, ಅಲ್ಲಿಗೆ ಹೋಗಿ ಶಾಲಾ ಕಾಲೇಜುಗಳಿಗೆ ಮೊದಲು ಕಾಲೇಜಿನಲ್ಲಿ ಹೋಗಿ ಕೇಳ್ತೀವಿ. ಒಂದು ಕನ್ನಡ ಕಲಿಯಲ್ಲಿ ಅವ್ರಿಗಿರುವಂಥ ಪಠ್ಯ ಭಾಗನೇ ನಾವು ವಾಚನ ಮಾಡ್ತೀವಿ. ನೀವು ಕಲಾವಿದರಿಗೇನು ಕೊಡೋದು ಬೇಡ, ಏನು ಬೇಡ, ನಾವೇ ಕೊಡ್ತೀವಿ ಅವರಿಗೆ. ಹಾಗೆ ಅದನ್ನು ಆ ರೀತಿ ಕಾರ್ಯಕ್ರಮ ಆಯೋಜಿಸ್ತಾ ಬಂದೆ ನಾನು. ಅದು ತುಂಬ ಯಶಸ್ವಿಯಾಯಿತು. ಕಲಾವಿದರು ಯಾರಿಗೆ ಅವತ್ತು ಪುಸ್ತಕ ಅಂತ ಅವ್ರು ಕಳಿಸ್ತಾ ಇದ್ರು, ಜೊತೆಗೆ ನಾನು ಹೋಗ್ತಾ ಇದ್ದೆ. ಹೋಗ್ಬಿಟ್ಟು ಆ ದತ್ತಿ ಕಾರ್ಯಕ್ರಮಗಳು ಹಾಗೆ ಮಾಡುವಾಗ ನಮಗೆ ಪ್ರತಿ ವರ್ಷ ಒಂದು ಹೆಚ್ಚು ದತ್ತಿ ಪರೀಕ್ಷೆಗಳು. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ತಗೊಳ್ಳಿ. ಒಂದು ನಾನು ಶಿವಮೊಗ್ಗ ಬಿಡುವಷ್ಟು ಒಂದು 22-23 ದತ್ತಿ ಆಯಿತು. ಕೆಲವರು ವಾರ್ಷಿಕ 5,000 ರೂಪಾಯಿ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋರು. ಕೆಲವರು 5,000 10,000 ಕೊಡ್ತೀವಿ ಅಂತ ಹೇಳೋದು. ಹಾಗೆಲ್ಲ ಮಾಡೋದು. ಆ ರೀತಿ ತುಂಬ ಕೆಲಸ ಮಾಡ್ತೀವಿ. ಬರೀ ಕಾಲೇಜಿಗೆ ಅಂತೇಳಿ ನಾವು PU ಕಾಲೇಜ್ಗೆ, ಹೈಸ್ಕೂಲ್ಗಳಿಗೆ ಹಾಗೆಲ್ಲ. ಅವಾಗ ಏನು ಮಾಡಿದ್ವಿ, ಮಕ್ಕಳನ್ನು ಸ್ವಲ್ಪ ಬೆಳೆಸಬೇಕು ಅಂತ ಬರೀ ದೊಡ್ಡವರೇ ಬರ್ತಿದ್ರು. ಮಕ್ಕಳಿಗೆ ಆಸಕ್ತಿ ಬಿಡಬೇಕು ಅಂದರೆ ಅವರಿಂದಲೇ ಮಾಡಿಸ್ಬೇಕು. ಆಗ ಒಂದಷ್ಟು ಮಕ್ಕಳುಗಳನ್ನು ತುಂಬ ಹೆಚ್ಚು ಮಕ್ಕಳನ್ನು ತಯಾರಿ ಮಾಡಿದ್ವಿ. ಅಲ್ಲೆಲ್ಲ ಮಾಡಿ ಅದು ತುಂಬ ಯಶಸ್ವಿಯಾಯಿತು. TCS ಕಾಲೇಜು, BEd ಕಾಲೇಜು, ಯೂನಿವರ್ಸಿಟಿಗೂ ಹೋಗಿ ಹಿರಿಯ ಗಮಕರ ಜೊತೆ ಒಂದು ಸಪ್ತಾಹ, ಒಂದು ವರ್ಷದಲ್ಲಿ 2 ಸಪ್ತಾಹ ಮಾಡಿದ್ವಿ. ಒಂದು ಸಪ್ತಾಹದಲ್ಲೂ ಒಂದು 4 ಜನ ಹಿರಿಯರು ಮಾಡಿದ್ರೆ ಒಂದು 3 ಜನ ಮಕ್ಕಳು, 3 ಕಾರ್ಯಕ್ರಮ ಮಕ್ಕಳಿಗೆ ಮಾಡಿಸ್ತೀವಿ. ಆ ಮಕ್ಕಳಿಗೆ ನಾವು ಪೂರ್ತಿ ಹೇಳ್ಕೊಡ್ತೀವಿ. ಈ ರೀತಿ ಅದು ತುಂಬ ಯಶಸ್ವಿಯಾಯಿತು. ಈಗ ಎಷ್ಟೊಂದು ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಸ್ವಲ್ಪ ನಮ್ಗೆ ತೀರಾ ಅವರು ಪಠ್ಯದ ಜೊತೆ ಹೆಚ್ಚು ಬೆಳೆಸ್ಕೊಳಕ್ಕಾಗಲಿಲ್ಲ. ಆಸಕ್ತಿ ಅಂತೂ ಇದೆ. ಹೌದು, ಆಸಕ್ತಿ ಅಂತೂ ಇದ್ದೇ ಇದೆ. ಮುಂದೊಂದು ಸಲ ಆಗ್ಬೋದು. ಅದೇ ಕಾಲ ಅವರಿಗೆ ಅನುಕೂಲ ಕೊಟ್ಟಾಗ ಅವ್ರು ಮಾಡಿ ಬೆಳೆಸ್ಕೊಳ್ಬಹುದು. ಆ ರೀತಿ ಒಂದು ಇದೆ. ಅದು ತುಂಬ ಯಶಸ್ವಿಯಾಯಿತು. ಮತ್ತು ಅಲ್ಲಿದ್ದಾಗ ನಾನು 2 ಜಿಲ್ಲಾ ಸಮ್ಮೇಳನ ಮಾಡಿದ್ವಿ. ಆಗ ಪೂರ್ತಿ ಜವಾಬ್ದಾರಿ ನಮ್ಮ ಅಧ್ಯಕ್ಷರು ಸತ್ಯನಾರಾಯಣ ಶೆಟ್ಟರು ಅಂತ ಅಲ್ಲಿ ಸಂಸ್ಥೆ ಅಧ್ಯಕ್ಷರು. ಅವರಂತೂ ತುಂಬ ಬೆಂಬಲ. ಸರಿ, ತುಂಬ ಚೆನ್ನಾಗಿ ಮಾಡ್ತೀವಿ. ಅವಾಗಲೂ ಅಷ್ಟೇ ಮೊದಲನೇದಾಗಿ ಮಕ್ಕಳ ಸಮ್ಮೇಳನದಲ್ಲಿ ಒಂದು ಗೋಷ್ಠಿ, ಮಕ್ಕಳ ಗೋಷ್ಠಿ ಮಾಡಿದ್ವಿ. ಹಿರಿಯ ಮಕ್ಕಳದೇ ಗೋಷ್ಠಿ ಮಾಡಬೇಕು ಅಂತ. ಆದರೂ ಕಷ್ಟ ಅಂತಿದ್ರು, ಆದರೂ ಪರವಾಗಿಲ್ಲ ಮಾಡಿದ್ವಿ. ಅದು ತುಂಬ ಯಶಸ್ವಿಯಾಯಿತು. ಆ ಮಕ್ಕಳ ಒಂದು ಗೋಷ್ಠಿಯಲ್ಲಿ ಒಂದು 15 ನಿಮಿಷ ವಾಚನ ಮಾಡುವಂಥ ಒಂದೊಂದು ಬೇರೆ ಬೇರೆ ಕಲಾ ಪ್ರಕಾರ, ಇದು ಸಾಹಿತ್ಯ ಪ್ರಕಾರ, ಚಂಪು, ಷಟ್ಪದಿ, ಸಾಂಗತ್ಯ, ರಗಳೆ, ಈ ರೀತಿ. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಕಾಲೇಜು ವಿದ್ಯಾರ್ಥಿಗಳನ್ನು ಬೆಳೆಸ್ಕೊಳ್ಬೇಕು. ಅವರಿಂದ ಕವಿ ಕಾವ್ಯ ಪರಿಚಯ ಮಾಡಿಸೋದು ಮೊದಲು, ಆಮೇಲೆ ಅವ್ರ ಆಸಕ್ತಿ ಬರಲಿ. ಆ ರೀತಿ ಈ ಥರ ಒಂಥರ ಎಲ್ಲ ವಯಸ್ಸಿನ ಮಕ್ಕಳು ಭಾಗವಹಿಸ್ಬೇಕು. ಆ
ಇದನ್ನೇ ವಾರ್ತಾ ಇಲಾಖೆಯವರು, ಸಂಸ್ಕೃತಿ ಇಲಾಖೆಯವರೆಲ್ಲ ಅಧಿಕಾರಿಗಳು ನಮ್ಮ ಜೊತೆಗೆ ಬರ್ತಿದ್ರು. ಮೆರವಣಿಗೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು, ಅದ್ದೂರಿಯಾಗಿ ಇತ್ತು. ಅದ್ದೂರಿಯಾಗೆ ಇತ್ತು. ತುಂಬಾ ಇವತ್ತಿಗೂ ಅವ್ರು ಇಲ್ಲೇ ಇದ್ದಾರೆ. ಅವ್ರು ಅದೇ ಹೇಳ್ತಾರೆ, ನೀವು ಬಿಟ್ಟರೆ ಶಿವಮೊಗ್ಗದಲ್ಲಿ ಗಮಕ ಇಲ್ಲ, ಅಷ್ಟು ಚೆನ್ನಾಗಿ ಇರ್ತಾರೆ ಎಲ್ಲ. ಈಗ ಸದ್ಯ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಮೇಡಮ್? 8 ವರ್ಷ. ಹಾ ಹಾ. ಇಲ್ಲಿಯ ನಿಮ್ಮ ಕಾರ್ಯಕ್ಷೇತ್ರ ಹೇಗೆ? ಇಲ್ಲಿನೂ ಅಷ್ಟೇ. ಇಲ್ಲಿ ಬಂದ ಕೂಡಲೇ ನಾನು ಗಮಕಲಾ ಪರಿಷತ್ ಇಲ್ಲಿದೆ, ರಾಜ್ಯ ಮಟ್ಟದ. ಅಲ್ಲಿ ಒಂದು ವರ್ಷ, ಒಂದು 7-8 ತಿಂಗಳು ಕಾರ್ಯದರ್ಶಿಯಾಗಿ ಹೋದೆ ಮಲ್ಲೇಶ್ವರಕ್ಕೆ. ಆಮೇಲೆ ನನ್ನ ಮನೆಯಲ್ಲೂ ತಾಪತ್ರೆ ಆಯಿತು, ನಾನು ಹೋಗೋದು ಬಿಟ್ಬಿಟ್ಟೆ. ಸರಿ, ಮನೇಲಿ ಕೂತು ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿ ಎಲ್ಲ ಮಾಡಿ ಇದು ಇಂಟರ್ವ್ಯೂಸ್ ಎಲ್ಲ ಮಾಡ್ತಾರೆ ಅವರು, ಬೇರೆ ಬೇರೆ ಚಾನಲ್ಗಳಿಗೆಲ್ಲ. ಅವ್ರಿಗೆ ಹೇಳಿ ಅವ್ರ ಸಹಾಯ ತಗೊಂಡು ಚಂದನದಲ್ಲಿ ಒಂದು 8 ಎಪಿಸೋಡ್ ಮಾಡಿದ್ವಿ, ಮಕ್ಕಳಿಂದ ಮಾಡಿದ್ವಿ. ಅಂದರೆ ಕಾವ್ಯದ ಬೇರೆ ಪ್ರಕಾರಗಳು, ಚಂಪು, ಷಟ್ಪದಿ, ರಗಳೆ, ಸಾಂಗತ್ಯ, ತ್ರಿಪದಿ, ಚೌಪದಿ, ಈ ಥರ ಒಂದೊಂದು ಎಪಿಸೋಡ್ ಒಂದೊಂದು. ಅದಕ್ಕೆ ಹಿರಿಯ ಗಮಕಿಗಳೊಬ್ರು 5ರಿಂದ 10 ನಿಮಿಷ ಆಗ 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 ಛಂದಸ್ಸಿನ ಕರ್ತನ ಹಾಗೆ ಅವರು ಮಾತಾಡುವಂಥದ್ದು, ಮತ್ತು ಗಮಕದ ಬಗ್ಗೆನೇ ಮಾತಾಡುವಂಥದ್ದು, ಗಮಕ ಕಲೆ ಬಗ್ಗೆ. ಆಮೇಲೆ ಅವ್ರು ಹಾಡೋದು. ಅದಾದ್ಮೇಲೆ ಮಕ್ಕಳು ಅದನ್ನು ಒಂದು 20 ನಿಮಿಷ ಹಾಡೋದು. ಅದು ನಾವೇ ಸ್ವತಃ ಚಿಕ್ಕಲ ಕ್ರಿಯೇಷನ್ಸ್ ಅಂತೇಳಿ ನಮ್ಮ ಅವರೇ ಅದನ್ನು ಮಾಡಿದ್ರು, ಮಾಡಿ ಸ್ಪಾನ್ಸರ್ ಕೊಡ್ತಾರೆ. ಅದು ತುಂಬ ಚೆನ್ನಾಗಾಯಿತು. ಅದಾದ್ರೂ ಸ್ವಲ್ಪ ಧೈರ್ಯ ಬಂತು, ಹೇಗಾದರೂ ಮಾಡಿ ಇದನ್ನು. ಇವಾಗ ಏನಾಗಿದೆ ಅಂದರೆ ಗಮಕ ಎಲ್ಲ ಎದುರುಗುಂಬೆ ಹಾಡಿನೋ ಬರ್ತಿತ್ತು ನೋಡಿ, ತುಂಬ ಮಕ್ಕಳು ಕಲಿತು ಒಂದು ಅದರಿಂದ ಆಕರ್ಷಣೆ ಅವರಿಗೆ ಚಾನಲ್ಲೆಲ್ಲ ಹಾಡೋದು. ತಾಯಿ ತಂದೆಗೂ ಅಷ್ಟೇ ಆ ಥರ ಗಮಕ ಮಾಡಲೇಬೇಕು ಅನ್ನೋ ಒಂದು ಇತ್ತು ನನಗೆ. ಅದು ಸರಿಯಾಗಿ ಶಂಕರ ಚಾನಲ್ ಅವರು ಒಂದು ಅಸೈನ್ಮೆಂಟ್ ಕೊಟ್ಟು ನಾವು ಈಗ ಹೊಸದಾಗಿ ಒಂದು ವಾಹಿನಿ ಮಾಡ್ತಾಯಿದ್ವಿ, ಈ ಥರ ಕಲಾ ಪ್ರಕಾರಗಳು ಯಾರ್ಯಾರು ಆಸಕ್ತಿ ಇದ್ದರು ಬರಬಹುದು ಅಂತ. ನಾನು ಅಲ್ಲಿ ಹೋಗಿ ಮಾತಾಡಿ, ನಾವು ಈಗ ಮಕ್ಕಳಿಂದ ಮಾಡಿಸಿದ್ವಿ ನೋಡಿ, ನೀವು ಒಂದು ಅವಕಾಶ ಕೊಡಿ ಅಂತ. ಅವ್ರ ಕಡೆಗೆ ಒಪ್ಕೊಂಡು ಅದೆಲ್ಲ ವೀಡಿಯೋ ಎಲ್ಲ ನೋಡಿ ಒಪ್ಕೊಂಡ್ರು. ಒಂದು ಶಂಕರ ವಿಜಯ ಕಾವ್ಯ ಮಾಡಿಸ್ತೀವಿ ಆಯ್ತು, ಖುಷಿಪಟ್ಟರು. ಒಂದು 25-26 ಎಪಿಸೋಡ್ ಮಾಡಿ ಅಂತ. ಆವಾಗ ಸ್ವಲ್ಪ ನಾನು ಎಲ್ಲ ನನ್ನ ಸ್ನೇಹಿತರ ಗಮಕಿಗಳೆಲ್ಲ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಯವರು, ಅವ್ರಿಗೆಲ್ಲ ಹೇಳಿ ನೀವು ಮಕ್ಕಳಿಂದ ಹೇಳಿ ಮಾಡಿ, ಸರ್ಜನೊಬ್ಬರಿಗೆ ಕೊಟ್ಟು ಅದನ್ನ ಎಡಿಟ್ ಮಾಡಿಸಿ ಒಂದು ಎಪಿಸೋಡ್ಗೆ ಒಂದು 15 ಪದ್ಯ ಆ ರೀತಿ ಅದನ್ನೆಲ್ಲ ಸಾಹಿತ್ಯ ಪಾಠ ಅವ್ರಿಗೆಲ್ಲ ಕಲಿಸಿ ಅವರು ಮಕ್ಕಳನ್ನು ಕರ್ಕೊಂಡು ನಾನು ಒಂದಷ್ಟು ಮಕ್ಕಳ ತಯಾರಿ ಮಾಡಿ, ಅದು ತುಂಬ ಯಶಸ್ವಿ. ಅಂದರೆ ಕೆಲವೊಂದು ಮಕ್ಕಳು ಸುಮಾರು ಹಾಡಿದ್ರು, ನಮಗೂ ಅಷ್ಟೊಂದು ಬೆಂಗಳೂರು ಬಂದಷ್ಟು ಅಷ್ಟು ಯಾವ ಮಕ್ಕಳು ಹಾಡಕ್ಕೆ ಸಾಮರ್ಥ್ಯ ಇದೆ ಏನು ಗೊತ್ತೂ ಇರಲಿಲ್ಲ. ಹೌದು ಹೌದು, ಇಲ್ಲಿ ಅದೇ ಭಾಷೆಯದ್ದೇ ದೊಡ್ಡ ತೊಡಕಾಗುತ್ತೆ. ಹೌದು, ಹಾಗಾಗಿ ಸ್ವಲ್ಪ ಆಯ್ತು, ಚೆನ್ನಾಗಾಯ್ತು. ಅದು ಅವರು ಒಂದು 6 ಸಲ ಮತ್ತೆ ಮತ್ತೆ ಪ್ರಸಾರ ಮಾಡಿದ್ದಾರೆ. ಅದು ಪೂರ್ತಿ ತಮಿಳ್ ಡಬ್ಬಿಂಗು, ಸಾಹಿತ್ಯ, ಇದು ವ್ಯಾಖ್ಯಾನ, ಅದೇ ವ್ಯಾಖ್ಯಾನ ಭಾಗವನ್ನು ತಮಿಳು ಭಾಷೆಗೆ ಮಾಡಿಸಿದ್ರು. ಅದಕ್ಕೆ ಸಾಕಷ್ಟು ಶ್ರಮ ಪಟ್ಟು ನನಗೆ ಹೇಳಿದ್ರು. ನನಗೆ ಬೆಂಗಳೂರು ತಮಿಳು ಮಾತಾಡೋದು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆಲ್ಲ ಹುಡುಕಿ ಅದನ್ನೆಲ್ಲ ತಮಿಳಿಗೆ ಬರೆಸಿ ಆ ತಮಿಳು ಮಾತಾಡೋ ಮಕ್ಕಳನ್ನ ಪ್ರತಿ ವಾರ ಕರ್ಕೊಂಡು ಹೋಗ್ತಿದ್ದೆ. ಭಾನುವಾರ ಬೆಳಗಿನ ಸಂಜೆವರೆಗೆ ಆ ಮಕ್ಕಳಿಗೆ ಆ ಡಬ್ಬಿಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅವರು ಎದುರುಗಡೆ ಬರೀ ಬಾಯಿ ಅಲ್ಲಾಡಿಸೋದು ಮಾತ್ರ ಕಾಣಿಸ್ತಿರುತ್ತೆ, ಹೌದು, ಕಿವಿಗೇನು ಕೇಳಲ್ಲ. ಆ ಸರಿಯಾಗಿ ಅದಕ್ಕೆ ತಕ್ಕಾಗಿ ಇವ್ರು ಮಾತಾಡಬೇಕು. ಪಾಪ ತುಂಬ ಕಷ್ಟಪಟ್ಟು ಮಾಡಿದ್ರು, ಎಷ್ಟೊಂದು ಮಕ್ಕಳು ಮಾಡಿಕೊಟ್ರು. ಅದೊಂದು ತುಂಬ ಯಶಸ್ವಿಯಾಯಿತು. ಅದಾದ ನಂತರ ಮತ್ತೊಂದು ಪ್ರಭುವಿಂಗಲಿ ಇದೆ, ಅದೊಂದು ಕಾವ್ಯ ಒಂದು 21 ಎಪಿಸೋಡ್ ಮಾಡಿದ್ವಿ. ಅದು ಏನೋ ಅವ್ರಿಗೂ ಸ್ವಲ್ಪ ಸಮಸ್ಯೆ ಆಯಿತು, ಹಣಕಾಸಿಂದು ಅಷ್ಟೊಂದು ಸ್ಪಾನ್ಸರ್ ಸಿಕ್ಕಲಿಲ್ಲ. ಮೊದಲನೇದಕ್ಕೆ ಸ್ವಲ್ಪ ಸ್ಪಾನ್ಸರ್ ಕೊಟ್ಟೆ ಕಷ್ಟಪಟ್ಟು, ಆಮೇಲೆ ಅವಾಗ ನನಗೂ ಆಗಲಿಲ್ಲ. ಹಾಗಾಗಿ ಅದು ಹೆಚ್ಚು ಪ್ರಚಾರ ಆಗಲಿಲ್ಲ. ಒಂದ್ಸಲ ಪ್ರಸಾರ ಮಾಡಿದ್ರು, ಹೆಚ್ಚು ಅದಕ್ಕೆ ಇದಾಗಲಿಲ್ಲ, ಪ್ರಚಾರ ಬರಲಿಲ್ಲ, ಅಷ್ಟೊಂದು ಕೆಲಸ ಆಗಲಿಲ್ಲ. ಆ ರೀತಿ ಆಯಿತು. ಅದಾದ ನಂತರ ಇಷ್ಟು ಮಧ್ಯ ನಾನು ಒಂದು ಬೇರೆ ಬೇರೆ ಸ್ವತಂತ್ರ ಉದ್ಯಾನವನದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಕ್ಕಳ ಕಾರ್ಯಕ್ರಮ ಮಾಡಿಸ್ಬೇಕಾಗ್ತಿತ್ತು. ಅವಾಗ ನಮಗೊಂದು ಸಂಸ್ಥೆಯಿಂದ ಒಂದು ಅಧಿಕೃತವಾಗಬೇಕಾಗಿತ್ತು. ಸರಿ, ಅವಾಗ ನನ್ನ ಇಲ್ಲಿ KVR ಟ್ಯಾಗೋರ್ ಅಂತ ಇದ್ದಾರೆ, ಅವರು ಮುದ್ದು ಕೃಷ್ಣ, ಅವರು ಗೊತ್ತಿರ್ಬೋದು, ಸಂಸ್ಕೃತಿ ಇಲಾಖೆಯಿಂದ ಅವ್ರಿಗೆ IAS ಆಫೀಸರ್ ಆಗಿತ್ತು. ಅವರು ನಮ್ಮ ಅಣ್ಣ ಶ್ರೀನಾಥ್ ಇದ್ದಾರೆ. ನಾವೆಲ್ಲ ಅವ್ರನ್ನ ಕೇಳಿದ್ವಿ, ನಾವು ಹಿಂಗೆ ಮಾಡಬೇಕು ಅಂತಿದ್ವಿ ಸರ್, ನೀವು ಒಂದು ಸಹಾಯ ಮಾಡಿ, ನಮ್ಗೆ ಅಧ್ಯಕ್ಷರಾಗಬೇಕು ಸ್ವಲ್ಪ. ಆಯಿತು ಅಂತೇಳಿ ತುಂಬ ಸಂತೋಷಪಟ್ಟರು. ಹಾಗೆ ನಾವೊಂದು ಆಸಕ್ತಿ ಇರುವಂಥ ಗಮಕಿಗಳು ಎಲ್ಲ ಸೇರಿ ಒಂದು ಶ್ರೀ ವಾಗ್ದೇವಿ ಗಮಕ ಕಲಾ ಪ್ರತಿಷ್ಠಾನ ಅಂತ ಟ್ರಸ್ಟ್ ಮಾಡಿದ್ವಿ. ಅದ್ರ ಮೂಲಕ ಈ ಥರ ಕಾರ್ಯಕ್ರಮಗಳು ಶುರು ಮಾಡಿದ್ವಿ. ಇವಾಗಲೂ ಅದೇ ಇದೆ. ಏನು ಮಾಡಬೇಕು ನಾವು, ಒಂದು ಮಕ್ಕಳಿಗೆ ಬರೀ ವಾಚನ ವ್ಯಾಖ್ಯಾನ, ಬರೀ ವಾಚನ, ಅದ್ರ ಬದಲು ಒಂದು ವೇದಿಕೆ 8 ಮಕ್ಕಳು ಬೇಕು. ಅವರು
ಶೃಂಗೇರಿಯಲ್ಲಿ ನಾವು ನಮ್ಮ ಸಂಸ್ಥೆ ವಾರ್ಷಿಕೋತ್ಸವ ಮಾಡಿದ್ವಿ. ಆವಾಗ ಒಂದು ಹೊಸ ಥರದ್ದು ಏನಾದರೂ ಮಾಡಬೇಕು, ಸಾಯಂಕಾಲ ಕಾರ್ಯಕ್ರಮಕ್ಕೆ ಒಂದು ನೃತ್ಯನೋ ಇನ್ನೇನೋ ಗಮಕಕ್ಕೆ ಸಂಬಂಧಪಟ್ಟದೇ ಅದು ಮಾಡಬೇಕು. ಆದರೆ ಗಮಕದ ಪದ್ಯಗಳನ್ನೇ ಆರಿಸ್ಕೊಂಡು ಈಗ ಗುಂಡೆಯಿಂದಗಳೇ ಆ ಥರದ್ದೆಲ್ಲ ಸೇರಿಸ್ಕೊಂಡೆ ನೃತ್ಯ ಮಾಡಿದ್ರು ಕಲಾವಿದರು. ಇಲ್ಲಿ ಹಿಮ್ಮೇಳದಲ್ಲಿ ಗಮಕನೇ ಹಾಕ್ತಿದ್ರು, ಅವ್ರು ನೃತ್ಯ ಮಾಡ್ತಿದ್ರು. ಏನಂದ್ರು ಅದು ಗಮಕದ ಏನಾಗಿದೆ ಅಂದರೆ ಷಟ್ಪದಿಯಲ್ಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಲಯ ಇದೆ ಹೊತ್ತು ತಾಳಕ್ಕೆ ಹೊಂದೋದಿಲ್ಲ. ಭರತನಾಟ್ಯದ ತಾಳಕ್ಕೆ ಹೊಂದ್ಕೊಳ್ಳೋ ಹಾಗಿರೋದಿಲ್ಲ ಇರೋದಿಲ್ಲ. ಹೌದು, ಅದು ಪ್ರತಿಯೊಂದು ಕಲಾ ಪ್ರಕಾರದ್ದು ಛಂದಸ್ಸು ವ್ಯತ್ಯಾಸ ಆಗ್ತದೆ. ಇದೆ ಅದು ಹಾಡಕ್ಕೆ ಸುಲಭ ಹೊತ್ತು ನೃತ್ಯಕ್ಕೆಲ್ಲ ಒಂದು ಹೊಂದಿರೋದಿಲ್ಲ. ಅದು ಕೆಲವೊಂದಿದೆ, ನಾವು ಕೆಲವೊಂದು ಅಪರೂಪದ ಪದ್ಯಗಳಿದೆ, ಅದನ್ನ ಮಾಡಿದ್ವಿ. ಆವಾಗ ಒಂದು ಯೋಚನೆ ಬರೀ ಈ ಥರ ಬಂದರೆ ಗಮಕನೇ ವಿಶೇಷವಾದ ಏನಾದ್ರು ಮಾಡಬೇಕು ಅಂತ. ಈ ರಾಮರಾಜರು ಅಂತಿದ್ರು, ಅವರು ಗಮಕದ ರೂಪಕ ಎಲ್ಲ ಮಾಡಿಸಿದ್ರು. ತುಂಬ 8-10 ಜನ ಕೂತ್ಕೊಂಡು ಈ ತಾಳ್ಮೆ ಥರ ಅವರು ಒಂದು ಆಯಾ ಪಾತ್ರಗಳ ಮಾತುಗಳನ್ನ ಕೆಲವರು ಹಾಡಲು, ಕೆಲವರು ಕೆಲವೊಂದು 2-3 ವರ್ಷ ಅವರು ಅಭಿನಯ ಅಂದರೆ ಭಾಗಾಭಿನಯದಿಂದ ತಾಳ್ಮೆ ಅದಕ್ಕೆ ಮಾಡ್ತೀವಿ. ಅದೇ ಬೇಡ, ಬೇರೆ ಏನಾದ್ರು ಮಾಡಬೇಕು. ಆವಾಗ ಅಲ್ಲಿ ಕಾವ್ಯಾಂತ್ಯಕ್ಷರಿ ಅಂತ ಒಂದು ಮಾಡಬೇಕು, ದೊಡ್ಡವ್ರು ಮಾಡಿ. ಅದು ಪರವಾಗಿಲ್ಲ, ಸುಮಾರಾಗಿ ಇರ್ತಾರೆ. ಅಷ್ಟೊಂದು ಬೇರೆ ಬೇರೆ ಊರಿನ ಕಲಾವಿದರಿಂದ ಕೂತವ್ರು ಒಂದ್ಸಲ ಅಭ್ಯಾಸ ಅದು ಸುಮಾರಾಗಿತ್ತು. ಅದನ್ನೇ ಒಂದು ಕಲ್ಪನೆ ಇಟ್ಕೊಂಡು ಮಕ್ಕಳಿಂದ ಮಾಡಿಸಿ ಅದು ತುಂಬ ಯಶಸ್ವಿ ಆಗುತ್ತೆ. ಕಾವ್ಯಾಂತ್ಯಾಕ್ಷರಿ ಅಂತ ಹೊಸ ಥರದ್ದು ಮಾಡಿದ್ರೆ ನಮಗೆ ಬೇರೆ ಬೇರೆ ಸುತ್ತುಗಳು ಇರುತ್ತೆ. ನಾಂದಿ ಪದ್ಯಗಳು ಮತ್ತು ಕವಿ ಕಾವ್ಯ ವಿಚಾರ ಹೇಳುವಂಥದ್ದು. ಒಂದು 3 ಅಥವಾ 4 ಗುಂಪು ಮಕ್ಕಳು ಇರ್ತಾರೆ. ಒಂದು ಗುಂಪಲ್ಲಿ ಇಬ್ಬಿಬ್ರು ಕೂತಲ್ಲೇ ಮಾಡ್ತಾರೆ. ಒಬ್ರು ನಿರೂಪಣೆ ಇರ್ತಾರೆ, ಒಬ್ರು ವಾಚನ ಮಾಡ್ತಾರೆ. ಈ ವಾಚನಕ್ಕಾಗಿ ಒಂದೊಂದು ಗುಂಪಿಗೆ ಒಂದೊಂದು ಪದ್ಯ ಹೇಳಿದ್ರೆ ಯಾವ ಸಂದರ್ಭದ್ದು, ಯಾವ ಕಾವ್ಯದ್ದು ಅದೆಲ್ಲ ಹೇಳಬೇಕು. ಆಮೇಲೆ ಆ ಮಕ್ಕಳಿಗೆ ಬೇರೆ ಬೇರೆ ನವರಸಗಳಲ್ಲಿ ಶೃಂಗಾರಸ ಪದ್ಯ ಹಾಗೆ ಅನ್ನೋದು ಆ ಥರ ಒಂದು ಸುತ್ತ. ಆಮೇಲೆ ರಾಗ ಬದಲಿಸಿ ಹಾಡುವುದು ಒಂದು ಪದ್ಯ ಹೇಳಿದ ತಕ್ಷಣ ಇವರು ಗಮಕಿ ಒಂದು ಪದ್ಯ ಹೇಳಿದ ತಕ್ಷಣ ಅವರು ಆ ಮಕ್ಕಳು ಅದನ್ನೇ ಪದ್ಯ ಬೇರೆ ರಾಗ ಬದಲಿದೆ. ಆಮೇಲೆ ಕಡೆಯ ಸುತ್ತಲ್ಲಿ ಅಂತ್ಯಾಕ್ಷರದಿಂದ ಶುರುವಾದಂಥ ಪದ್ಯಗಳು ಹೇಳಬೇಕು. ಆ ರೀತಿ ಒಂದು ಗಮಕಿ ಒಂದು ಪದ್ಯ ಹೇಳಿದ ತಕ್ಷಣ ಆ ಮೊದಲನೇ ಕುಂತವರು ಅದ್ರ ಅಂತ್ಯಾಕ್ಷರದಿಂದ ಶುರುವಾದ ಪದ್ಯಗಳು ಈ ರೀತಿ. ಅದು ತುಂಬ ಯಶಸ್ವಿ. ಅದರಲ್ಲಿ ನಾವು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ಕುಮಾರವ್ಯಾಸ ಮಂಡಲದಲ್ಲಿ ಕುಮಾರವ್ಯಾಸ ಭಾರತಕ್ಕೆ ಸಂಬಂಧಪಟ್ಟಿದ್ದೇ ಹೇಳಿದ್ವಿ. ಇನ್ನೊಂದು ಕಡೆ ರಾಮಾಯಣದ ಕಾವ್ಯಗಳನ್ನೆಲ್ಲ ತಗೊಂಡು ಆಧಾರ ಮಾಡ್ತೀವಿ. ಇನ್ನೊಂದು ಕಡೆ ಈ ಕನ್ನಡ ನಾಡಿನ ವರ್ಣನೆಗಳು ಬರುವಂಥದ್ದೇ ನಾಡು ನುಡಿ ವರ್ಣನೆ ಆ ರೀತಿ. ಹೀಗೆ ಬೇರೆ ಬೇರೆ ಪ್ರಯೋಗಗಳು ಅದು ತುಂಬ ಯಶಸ್ವಿ. ಈ ರೀತಿ ಬೇರೆ ಬೇರೆ ಪ್ರಯೋಗಗಳನ್ನು ಹೇಗೆ ಮಾಡ್ಬೋದು ಅಂತ ನೃತ್ಯದಲ್ಲಿ ಎಲ್ಲ ಮಾಡ್ಬೋದು. ಆದರೆ ಅದು ಅಷ್ಟೊಂದು ವೃತ್ತಿ ಸಂಬಂಧ. ಮತ್ತೆ ಗಮಕ ಅನ್ನೋದು ಏನಂದರೆ ಅದು ಶ್ರವ್ಯ ಕಾವ್ಯ ಹೊರತು ದೃಶ್ಯ ಕಾವ್ಯ ಅಲ್ಲ. ಆ ಗಮಕಿಯಾದವನು ವಾಗಭಿನಯದಿಂದ ಎಲ್ಲ ನವರಸಗಳು ಎಲ್ಲ ತೋರಿಸ್ಬೇಕೆ ಹೊರತು ಇದು ಅಭಿನಯಕ್ಕೇನು ಪ್ರಾಶಸ್ತ್ಯ ಇಲ್ಲ. ಆಮೇಲೆ ಇದು ಇನ್ನೆಲ್ಲ ಬರೀ ವಾಚನ ಮಾಡ್ತೀವಿ. ಇಂದುರಾಯರವರೆಲ್ಲ ಹೆಚ್ಚು ಅಂದ್ರೆ ಕೇವಲ ಹಾಡಿಲ್ಲ, ಕೇವಲ ವಾಚನ ಮಾತ್ರ ಅಲ್ಲ, ಹಾಡೇನೆ ವಾಚನ ಮಾತ್ರ ಇರ್ತಿದ್ರು, ವ್ಯಾಖ್ಯಾನ ಇರ್ತಿಲ್ಲ. ವ್ಯಾಖ್ಯಾನ ಇಲ್ಲ. ಹಿಂದೆಲ್ಲ ಬಿಂದುರಾಯರೆಲ್ಲ ಈಗ ಕುಮಾರವ್ಯಾಸನ ಒಂದು ಸಂಧಿಲಿ ಒಂದು 100-120 ಪದ್ಯ ಇರ್ತಿತ್ತು. ಹೌದು ಒಂದೇ ರಾಗದಲ್ಲಿ ಹಾಡ್ತಿದ್ರು. ಒಂದೇ ರಾಗದಲ್ಲಿ ಹಾಡಿದ್ರು. ಅವರ ವಾಗಭಿನಯ ಹೇಗಿರ್ತಿತ್ತು ಅಂದ್ರೆ ಅದರಲ್ಲೆಲ್ಲ ರಸಗಳು, ಭಕ್ತಿ ಆಗಲಿ, ಶೃಂಗಾರ ಆಗಲಿ, ವೀರರಸ ಆಗಲಿ ಎಲ್ಲ ತೋರಿಸ್ಕೊಳ್ತಿದ್ರು. ಅಷ್ಟು ಒಳ್ಳೆ ಶಕ್ತಿ ಇತ್ತು. ಒಂಥರ ವಾಗಭಿನಯದ ಶಕ್ತಿ ಹಾಗಿತ್ತು. ಒಂದೇ ರಾಗದಲ್ಲಿ ಹಾಡಿದ್ರು ಎಲ್ಲ ತೋರಿಸ್ಕೊಳ್ತಿದ್ರು. ಇವಾಗ ಏನಾಗಿದೆ ಅಂದ್ರೆ ರಾಗಗಳ ಬಗ್ಗೆ ಜಾಸ್ತಿ ಆಗ್ತದೆ. ಹೌದು, ಈಗ ಬಹಳಷ್ಟು ಜಾಸ್ತಿ ಆಗಿದೆ. 100-150 ರಾಗಗಳನ್ನು ಬಳಸ್ತಾರೆ. ಆ ರೀತಿ ಅದು ಒಂಥರ ಹಾಗೆ. ಇದನ್ನೇ ನಾನು ಮನೆಯಲ್ಲಿ ಗೃಹಿಣಿಯಲ್ಲ, ಸಂದರ್ಭ ಒಂದು ಸ್ವಲ್ಪ ಸಮಯನಾದರೂ ಕಲೆ ಬಗ್ಗೆ ಬೇಕು. ಕೆಲಸಕ್ಕೆಲ್ಲ ಹೋಗಕ್ಕಾಗಲಿಲ್ಲ, ಹಾಗಾಗಿ ಇದನ್ನೇ ಮಾಡ್ಕೊಳ್ತಾ ಬಂದೆ. ಮತ್ತೆ ನಾನು ಶಿವಮೊಗ್ಗದಲ್ಲಿ ಇದ್ದಾಗಿಂದನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಇದರಲ್ಲಿ ಆಸಕ್ತಿ ಮುಗಿಸಕ್ಕೆ ಏನಾದ್ರು ಮಾಡಿ ಬರೀ ವಾಚನ ವ್ಯಾಖ್ಯಾನ ಕೇಳಿಬಿಟ್ಟು ಅವ್ರಿಗೆ ಭಾಗವಹಿಸ್ಬೇಕು. ಅದಕ್ಕೆ ಹೊಸ ಯೋಚನೆ ಮಾಡಿದ್ವಿ. ಕೂತ್ಕೊಂಡು ನಮ್ಮ ಸ್ನೇಹಿತರೆಲ್ಲ ತುಂಬ ಒಳ್ಳೆ ನನ್ನ ಹತ್ರ ಕಲಿತರು. ನನಗೆ ಸ್ವಲ್ಪ ವಯಸ್ಸಾದರೆ ಇದ್ರಲ್ಲ, ಅವರೆಲ್ಲ ಒಳ್ಳೆ ಸಾಹಿತ್ಯ ತಿಳ್ಕೊಂಡಿದ್ರು. ಅವಾಗ ಏನು ಮಾಡ್ತೀವಿ, ಒಂದು ನಾವು ಕಾಲೇಜ್ಗಳಿಗೆಲ್ಲ ಹೋಗ್ಬಿಟ್ಟು PU ಕಾಲೇಜು ಮೊದಲು ಹೋಗ್ತೀವಿ. ಹೋಗಿ ಏನು ಮಾಡ್ತಿದ್ವಿ, ಅವ್ರಿಗಿರುವಂಥ ಪದ್ಯ ಭಾಗ ತಗೊಂಡು ಅದರಲ್ಲಿ ಪದ್ಯ ಭಾಗನ ನಾವೊಬ್ಬರು ಒಂದು ಪದ್ಯ ಹಾಡು ತೋರಿಸುವಂಥದ್ದು, ಅವರು ಅದು ಕಥಾ ಸಂದರ್ಭ ಏನು, ಭಾವಾರ್ಥ ಏನು ಹೇಳಬೇಕು. ಈ ರೀತಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೀವಿ. ಅದು ತುಂಬ ಯಶಸ್ವಿ. ಡಿಗ್ರಿ ಕಾಲೇಜಿನವ್ರಿಗೆ ಬೇರೆ, PU ಕಾಲೇಜಿನವ್ರಿಗೆ ಬೇರೆ ರಸಪ್ರಶ್ನೆ
ಮಾಡ್ತಿದ್ವಿ. ಅದು ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೆಲ್ಲ ಡ್ರೋನ್ ಮಿಷಿನ್ ಎಲ್ಲ ಕೊಟ್ಟು ಮಕ್ಕಳೆಲ್ಲ ಕೊಟ್ಟು ಅದು ಇಲ್ಲಿ ನಾವು ಮುಂದುವರಿಸಿದ್ವಿ. ಈ ಪ್ರತಿ ವರ್ಷ ಇದು 4 ವರ್ಷ ಆಯಿತು. ಇಲ್ಲಿ ಸುತ್ತಮುತ್ತ ನಮ್ಮ ಬೆಂಗಳೂರು ವ್ಯಾಪ್ತಿ ದೊಡ್ಡದು, ನಮ್ಮ ಏರಿಯಾ ಸುತ್ತಮುತ್ತ ಇರುವಂಥದ್ದು ಪ್ರತಿ ವರ್ಷ ಒಂದು 25-30 ಕಾಲೇಜಿಗೆ ಭೇಟಿ ಮಾಡ್ತೀವಿ. ಒಂದು 16-17 ಕಾಲೇಜಿನವರು ಒಪ್ಕೊಳ್ತಾರೆ. ಅಲ್ಲಿ ಹೋಗಿ ನಾವು ಅವ್ರಿಗಿರುವಂಥ ಕಥೆ 1 ಗಂಟೆ ಅವ್ರು ಕನ್ನಡ ಕೊಡಿ ಅಂತೀವಿ. ಸರಿ. ಭಾಷಾ ಒಂದು ಅವಧಿಯಲ್ಲಿ ನಾವು ಅವ್ರಿಗೆ ಆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಮೊದಲು ಕಾಲೇಜಲ್ಲೇ 3-3 ಟೀಮ್ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಕಾಲೇಜು 3-3 ಕಾಲೇಜು ಸೇರಿಸಿ ಈ ಥರ ಕಡೆಗೆ ಅಂತಿಮವಾಗಿ ಯಾರು ಹೇಳ್ತಾರೆ ಅವರಿಗೆ ಸರ್ಟಿಫಿಕೇಟು ಈ ರೀತಿ ಎಲ್ಲ ಸರಿ ಈ ಥರ ಎಲ್ಲ ಮಾಡ್ತಿದ್ದೀವಿ. ಇದು ಒಂದು ಹವ್ಯಾಸ. ಸರಿ ಸರಿ ಸರಿ. ಮೇಡಮ್, ಈ ಗಮಕ ಕ್ಷೇತ್ರವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿ ಕಲೆಯನ್ನು ಬೆಳಗಿಸಿ ಆ ವ್ಯಕ್ತಿಯು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟಾ? ಅದು ಸ್ವಲ್ಪ ಕಷ್ಟ. ಅಂದ್ರೆ ಗಮಕ ಕಲಾ ಪರಿಷತ್ತವರು ಇದು ಹೇಗಿತ್ತು ಅಂದ್ರೆ ಈ ಕಲೆ ಲವಕುಶರಿಂದ ಆರಂಭವಾಗಿತ್ತು ಅಂತ ನಮ್ಗೆ ಗೊತ್ತಿರೋ ಮಾಹಿತಿ. ಹೌದು, ಐತಿಹ್ಯ ಹಾಗೆ ಹಾಗೆ ಇರೋದು. ಎಲ್ಲ ಪಂಪರನ್ನ ಎಲ್ಲ ಅವರೆಲ್ಲ ರಾಜಸ್ಥಾನದ ಕವಿಗಳು. ರಾಜಸ್ಥಾನಗಳಲ್ಲಿ ಕವಿ, ಗಮಕಿ, ವಾದಿ, ವಾಗ್ಮಿ 4 ಜನ ಸಮಾನ ಪಂಡಿತರಿರ್ತಿದ್ರು. ಕವಿಯ ಕಾವ್ಯವನ್ನ ಗಮಕಿ ವಾಚನ ಮಾಡಿ ಹೇಳ್ತಿತ್ತು. ಅವಾಗೇನು ಈ ಬರವಣಿಗೆ ಏನು ನಮ್ಮ ಪ್ರಿಂಟಿಂಗ್ ಟೆಕ್ನಾಲಜಿ ಇನ್ನೊಂದು ಇರ್ಲಿಲ್ಲ. ಹೌದು, ಅದೇ ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ ಆ ರೀತಿ ಇವನು ಹೇಳುದು, ಆ ಗಮಕ ವಾಚನೆ ಮಾಡುದು, ಆಮೇಲೆ ಇನ್ನೊಬ್ಬ ಅದರ ಅರ್ಥ ಹೇಳುದು. ಆಗ ಅದು ಆ ರೀತಿಯ ಗಟ್ಟಿ ಅದನ್ನ ವಿಮರ್ಶೆ ಮಾಡುವಂತ. ಹಾಗೆ ಕವಿ, ಗಮಕಿ, ವಾದಿ, ವಾಗ್ಮಿ ಅಂತ ಇರ್ತಿದ್ರು. ಈ ರಾಜಾಶ್ರಯ ತಪ್ಪಿದ ಮೇಲೆ ಈಗ ಬಸವಶಾಸ್ತ್ರಿಗಳವರೆಲ್ಲ ಮೈಸೂರು ಆಸ್ಥಾನದಲ್ಲಿ ಹೀಗೆ ಗಮಕಿಗಳಾಗಿದ್ದವು. ಈಗ ರಾಜಾಶ್ರಯ ತಪ್ಪದ ಮೇಲೆ ಅದನ್ನ ಬೆಳೆಸೋದು ಹೇಗೆ? ಆವಾಗ DVG ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಇಲ್ಲ ಇದಕ್ಕೊಂದು ಮಾಡಬೇಕು, ನಮ್ಮ ನಾಡಿನ ಅಮೂಲ್ಯವಾದ ಆಸ್ತಿ ಸಾಹಿತ್ಯ ಪರಿಷತ್ತಲ್ಲಿ ಹಿರಿಯ ಗಮಕಿಗಳು ಸಾಹಿತಿಗಳೆಲ್ಲ ಸೇರಿ ಗಮಕ ಪರೀಕ್ಷೆಗಳನ್ನ ಅಂತ ಮಾಡ್ತಾ ಇದ್ರು. ಆವಾಗ ಅದು ಸ್ವಲ್ಪ ಬೆಳೀತಾ ಬಂತು. ಅಂದ್ರೆ ಇದನ್ನು ವೃತ್ತಿಯಾಗಿ ಆರಿಸಿ ಬದುಕು ಸಾಗಿಸ್ಲಿಕ್ಕೆ ಕಷ್ಟನೇ. ಆದ್ರೆ ಅದು ಅವಾಗ ಸ್ವಲ್ಪ ಬಂತು. ಎಷ್ಟೊಂದು ಜನ ಗಮಕಿಗಳು ಪಾಠ ಹೇಳಿದ್ರಲ್ಲಿ ಏನು ದುಡ್ಡು ಜಾಸ್ತಿ ಬರ್ತಿರ್ಲಿಲ್ಲ. ಅಂದ್ರೆ ಅದೇ ಜೀವನ ಮಾಡ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಇನ್ನೊಂದು ವೃತ್ತಿ ಮಾಡಿಕೊಂಡು ಇದನ್ನು ಪ್ರವೃತ್ತಿಯಾಗಿ ನಾವು ಮಾಡ್ಬೋದು ಅಷ್ಟೇ. ವೃತ್ತಿ ಮಾಡ್ಲಿಕ್ಕಾಗಲ್ಲ. ಅವಾಗ ಮಾಡಿದ್ರು, ತರಗತಿ ಮಾಡ್ತಾ ಇದ್ರು. ಅವಾಗ ಹಾಗೆ ತುಂಬಾ ಜನನ ಬೆಳೆಸಿದ್ರು. ಆಮೇಲೆ ಜಿ ನಾರಾಯಣ್ ಅವರು ಕಾಲದವರೆಗೂ ಚೆನ್ನಾಗಾಯ್ತು. ಜಿ ನಾರಾಯಣ್ ಅವ್ರು ಬಿಟ್ಟ ಮೇಲೆ ಜಿ ನಾರಾಯಣ್ ಅವರು ರಾಘವೇಂದ್ರ ಎಲ್ಲ ಸೇರಿ ಗಮಕ ಕಲಾ ಪರಿಷತ್ ಬೇರೆ ಮಾಡಿದ್ರು. ಅದ್ರ ಮೂಲಕನೂ ತರಗತಿಗಳನ್ನ ಅದೇ ಒಟ್ಟು ವೃತ್ತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರವೃತ್ತಿಯಾಗಿ ಮಾಡ್ಬೋದು. ಯಾಕಂದ್ರೆ ವೃತ್ತಿಯಾಗಿ ಮಾಡೋದಕ್ಕೆ ದುಡ್ಡು ಕೊಡೋರು ಯಾರು? ಅದೇ. ಆಮೇಲೆ ಮೇಡಮ್, ಈ ಗಮಕದ ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ಅಂದ್ರೆ ನಮ್ಮ ಸಾಹಿತ್ಯವನ್ನು ಉಳಿಸ್ಕೊಳ್ಳೋದು. ನಮ್ಮ ಕನ್ನಡ ಸಾಹಿತ್ಯವನ್ನ ನಾವು ಉಳಿಸ್ಕೊಳ್ಬೇಕಂದ್ರೆ ಗಮಕಿಗಳಿಂದನೇ ಸಾಧ್ಯ. ಸರಿ. ಯಾಕಂದ್ರೆ ರಾಗಬದ್ಧವಾಗಿ ಒಬ್ರು ಗಮಕಿ ಹಾಡಿದಾಗ ಅರ್ಥ ಆಗೋ ಹಾಗೆ ಸುಮ್ಮನೆ ನೀವು ಪದ್ಯ ಓದಿದಾಗ ಅರ್ಥ ಆಗೋದು ರಂಜನೀಯವಾಗಿರುವುದಿಲ್ಲ. ಅರ್ಥ ಆಗ್ಬೋದು, ರಂಜನೀಯವಾಗಿರುವುದಿಲ್ಲ. ಸರಿ. ಹಾಗಾಗಿ ಅದು ಬೇಕೇ ಬೇಕು. ಆ ಸಾಹಿತ್ಯವನ್ನು ಉಳಿಸೋದೇ ಮೂಲ ಉದ್ದೇಶ. ಗಮಕದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಗಮಕ ಇದರ ಬಗ್ಗೆ ಸ್ವಲ್ಪ ಸರಳವಾಗಿ ವಿವರಣೆ ಕೊಡ್ಬೋದಾ? ಈಗ 68 ಕಲೆಗಳು ಅಂತಿದೆ. ಹೌದು. ಅದರಲ್ಲಿ ಪುಸ್ತಕ ವಾಚನ ಕಲೆ ಅಂತ ಒಂದಿದೆ. ಅದೇ ಗಮಕ. ಪುಸ್ತಕ ವಾಚನ ಕಲೆ ಅದನ್ನೇ ಕಾವ್ಯ ವಾಚನ ಅಂತಾನು ಹೇಳ್ತಾರೆ. ಕಾವ್ಯ ವಾಚನ ಮತ್ತೆ ವ್ಯಾಖ್ಯಾನ ಎರಡೂ ಇರುವಂತಹ ಒಂದು ಕಲೆ ಗಮಕ. ಇದೇ ಅದರ ಮೂಲ. ಅದಕ್ಕೆ ಎಷ್ಟೊಂದು ಇದರೊಳಗೆ ನಮ್ಮ ಕಾವ್ಯಗಳಲ್ಲಿ ಅದಕ್ಕೆ ಪುರಾವೆಗಳು ಸಿಗ್ತವೆ, ಬೇಕಾದಷ್ಟು. ಆಮೇಲೆ ಗಮಕದ ಉಗಮ ಮತ್ತು ಕಾಲಘಟ್ಟದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಅದೇ ನಾನು ಹೇಳಿದ್ನಲ್ಲ, ಲವಕುಶರಿಂದ ಆರಂಭವಾಯ್ತು ಅಂತ. ಅಂದ್ರೆ ಆ ಕಾಲದಿಂದನೇ ಇದು ಗಮಕ ಅಸ್ತಿತ್ವದಲ್ಲಿ ಇದೆ. ಅದನ್ನೇ ಅದೇ DVG ಅವರು ರಾಜಸ್ಥಾನ ಮುಗಿದ್ಮೇಲೆ DVG ಅವರು ಅದನ್ನ ಪುನರುತ್ಥಾನ ಮತ್ತೆ ಬೆಳಕಿಗೆ ತಂದ್ರು. ಈಗ ಸಾಕಷ್ಟು ಸಂಸ್ಥೆಗಳು ಗಮಕ ಕಲಾ ಪರಿಷತ್ ಹೆಚ್ಚು ಅದಕ್ಕೆ ಕೆಲಸ ಮಾಡ್ತಾ ಇದೆ. ಆಮೇಲೆ ಮೇಡಮ್, ಈಗ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ಗಮಕ ಎನ್ನುವಂತಹ ಒಂದು ಪ್ರಾಕಾರ ಇರೋದಾ, ಅಥವಾ ತಮಿಳುನಾಡು, ಆಂಧ್ರ, ಕೇರಳ ಆ ರೀತಿ ಬೇರೆ ಎಲ್ಲ ಕಡೆ ಉಂಟು ಅಂತ ಹೇಗೆ? ಅದು ಎಲ್ಲೆಲ್ಲಿ ಭಾಷೆಯ ಲಿಪಿ ಇದೆಯೋ ಅಲ್ಲೆಲ್ಲ ಸಾಹಿತ್ಯ ಇದೆ, ಕಾವ್ಯಗಳಿವೆ, ಅಲ್ಲೆಲ್ಲ ಇದೆ. ಆದ್ರೆ ಅವರು ಆ ಕಲೆಯನ್ನ ಹೆಚ್ಚು ಬಳಸ್ಕೊಂಡಿಲ್ಲ ಅಂತ.
ಹಾ ಹಾ ಹಿಂದೆಲ್ಲ ಇರ್ತಿದ್ ಈಗಿನ ಅಂದ್ರೆ ಏನು ಅಂತಂದ್ರೆ ಈಗಲೂ ಆಂಧ್ರ ಪ್ರದೇಶದಲ್ಲೆಲ್ಲ ಇದೆ ಅಂತ ಹೇಳ್ತಾರೆ. ಈ ರೀತಿ ಒಂದು ಕಾವ್ಯಗಳನ್ನ ಓದುವಂಥದ್ದು, ಅದಕ್ಕೊಬ್ಬರು ಅರ್ಥ ಹೇಳುವಂಥದ್ದು ಇದೆ. ಇಲ್ಲಿ ಹಾಗೆ ಅದಕ್ಕೊಂದು ಚೌಕಟ್ಟು ಹಾಕಿ ತರಗತಿ ಅಂತ ಮಾಡಿ ಅದಕ್ಕೊಂದು ಪಠ್ಯಕ್ರಮ ಮಾಡಿ ಆ ಥರ ಗಮಕ ಬೆಳೆಸೋದು ಅಷ್ಟೊಂದು ಪ್ರಚಲಿತವಾಗಿಲ್ಲ. ಇಲ್ಲಿ ಅದು ತುಂಬಾ ಕರ್ನಾಟಕದಲ್ಲಿ ತುಂಬಾ ಪ್ರಚಲಿತದಲ್ಲಿದೆ. ಇದೆ. ಗಮಕದಲ್ಲಿ ಯಾವೆಲ್ಲ ಅಂಶಗಳು ಇವೆ ಅಂದ್ರೆ ವಾಚನ ಒಂದು, ಇನ್ನೊಂದು ವ್ಯಾಖ್ಯಾನ, ಅದು ಎರಡೇ ಅಂಶಗಳು ಇರೋದಾ ಅಥವಾ ಅದನ್ನು ಬಿಟ್ಟು ಬೇರೆ ಏನಾದ್ರೂ ಇದರಲ್ಲಿ ಉಂಟಾ? ಬೇರೆ ಅಂದ್ರೆ ಹೀಗೆ ಪ್ರಯೋಗ ಮಾಡ್ತಾ ಹೋದ್ರೆ ಇರುತ್ತೆ. ಅಂದ್ರೆ ಮಾಡ್ತಿದ್ದಾರೆ. ಹೌದು, ಅಂದ್ರೆ ಈಗ ನಿಮ್ಮ ತಾಳಮದ್ದಲೆ ಥರನೇ ಕೂತು ಮಾಡುವಂತಹ ರೂಪಕಗಳು ಮಾಡ್ತಾರೆ. ನಾವ್ ಈ ಕಾವ್ಯಾಂತ್ಯಕ್ಷರಿ ಅಂತ ಅದು ಹೊಸದಾಗ ಅದು ಒಂದು ರೂಪಕ ಥರನೇ ಮಾಡಿಸ್ತಿದ್ವಿ. ಹೌದು, ಅಂದ್ರೆ ನೃತ್ಯಗಳಲ್ಲೆಲ್ಲ ಗಮಕ ಮಾಡ್ಕೊಳ್ತಾರೆ, ಅಳವಡಿಕೆ ಮಾಡ್ಕೊಳ್ಬಹುದು. ಈಗ ಎಷ್ಟೊಂದು ಗಮಕದ ಸಂದರ್ಭಗಳಿರುತ್ತಲ್ಲ, ಮಾಡ್ತಾ ಇದ್ದಾರೆ, ಹೊಸ ಹೊಸ ಪ್ರಯೋಗಗಳು ಮಾಡ್ತಾನೆ ಇದ್ದಾರೆ. ಈಗ ಅಲ್ಲಮ್ಮ ಪ್ರಭುದು ಮಾಯೆ ಅಲ್ಲಮರ ಸಂವಾದ, ಆಮೇಲೆ ಇದ್ರೊಳಗೆ ಕುಮಾರವ್ಯಾಸ ಭಾರತದಲ್ಲಿ ಎಷ್ಟೊಂದು ಇದರಾದಿದ್ದು ಆ ರೀತಿ ತುಂಬಾ ವಿಚಾರಗಳನ್ನೆಲ್ಲ ನೃತ್ಯಕ್ಕೆ ಅಳವಡಿಸ್ಕೊಳ್ತಾ ಇದ್ದಾರೆ. ಎಷ್ಟೊಂದು ಪ್ರಯೋಗಗಳು ಮಾಡ್ತಾ ಇದ್ದಾರೆ, ಮಾಡಬಹುದು. ಅಂದ್ರೆ ಸಂಪ್ರದಾಯಕ್ಕೆ ಜೋತು ಬಿದ್ದ ಕಲೆ ಅಲ್ಲ ಇದು. ಯಾವುದೇ ಹೊಸತನಗಳಿಗೆ ತೆರೆದುಕೊಂಡು ಹೊಸ ಆವಿಷ್ಕಾರಗಳನ್ನು ಮಾಡಿಕೊಂಡು ಅದಕ್ಕೆ ಯಾವುದೇ ಆಕ್ಷೇಪ ಇಲ್ಲ. ಏನಂದ್ರೆ ನಿಮ್ಗೆ ಅಲ್ಲಿ ಸಾಹಿತ್ಯಕ್ಕೆ ಲೋಪ ಬರ್ತಾ ಇದ್ರೆ ಸರಿ, ಅಷ್ಟೇ. ಈ ಕವಿ ಬರೆದಿರುವಂತಹ ಒಂದು ಕಾವ್ಯಕ್ಕೆ ಅದೇ ಆ ಕಾವ್ಯ ಏನು ವ್ಯತ್ಯಾಸ ಮಾಡದೇ ಇರೋ ಹಾಗೆ ಅದಕ್ಕೆ ಸಂದರ್ಭಕ್ಕೆ ಈಗ ಎಷ್ಟೊಂದು ಇರುತ್ತೆ. ಈಗ ಅಂದ್ರೆ ಕಾವ್ಯದ ಕುಮಾರವ್ಯಾಸ ಬರ್ದಿದ್ದಾನೆ, ಅದ್ರೊಳಗೆ ಕೃಷ್ಣನ ವರ್ಣನೆ ಮಾಡ್ತಾನೆ. ಆ ವರ್ಣನೆ ಬರುತ್ತಲ್ಲ, ಕೃಷ್ಣನ ವರ್ಣನೆ, ಅವ್ನು ಹೇಗೆ ಬರ್ತಿದ್ದ, ವಿದುರನ ಮನೆಗೆ ಬಂದಾಗ ಅವ್ನು ಹೇಗಿದ್ದ, ಅವನಿಗೆ ದುರ್ಯೋಧನಾದಿಗಳು ಅವ್ನು ಕಟ್ ಹಾಕಿದಾಗ ಅವ್ನಿಗೆ ಏನ್ ಪರಿಸ್ಥಿತಿ ಆಯ್ತು, ಅದೆಲ್ಲ ಅವನು ಅಭಿನಯ ಮಾಡಿ ತೋರಿಸ್ಬೋದು. ಆದ್ರೆ ಅಲ್ಲಿ ನಾಟಕಗಳಲ್ಲೆಲ್ಲ ಹಿಂದೆ ಬೇಕಾದಷ್ಟು ಹರಿಕಥೆಯಲ್ಲಿ ನಾಟಕದಲ್ಲೆಲ್ಲ ಎಷ್ಟೊಂದು ಕುಮಾರವ್ಯಾಸನ ಪದ್ಯಗಳನ್ನು ಹಾಗಾಗಿ ತಗೊಂಡಿದ್ದಾರೆ. ತರುವೆ ರಾಮಣ್ಣದೆಲ್ಲ ಬಳಸ್ಬೋದು, ಅದೇನು ಇದಿಲ್ಲ. ಅಂದ್ರೆ ಯಾವುದೇ ಹೊಸತನ ಸಹ್ಯ, ಆದ್ರೆ ಏನು ಅಂತಂದ್ರೆ ಸಾಹಿತ್ಯಕ್ಕೆ ಲೋಪ ಆಗದೆ ಇದ್ರೆ ಆಯ್ತು, ಅರ್ಥ ಅಷ್ಟೇ, ಮಾಡಬಹುದು. ಅಂದ್ರೆ ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಾನು ಯಕ್ಷಗಾನದ ಒಂದು ಹಿನ್ನೆಲೆಯಿಂದ ಬಂದವ. ನಮ್ಮಲ್ಲೆಲ್ಲ ಸ್ವಲ್ಪ ಪರಂಪರೆ ಆ ಒಂದು ಇದನ್ನು ಹೊಸತನಕ್ಕೆ ಅಷ್ಟು ಬೇಗನೆ ನಾವು ತೆರೆದುಕೊಳ್ಳುವುದಿಲ್ಲ. ಅಂದ್ರೆ ಸಂಪೂರ್ಣ ಕಲೆಯ ಶಿಥಿಲ ಆಗ್ತದೆ ಅನ್ನುವಂತ. ಆದ್ರೆ ಇಲ್ಲಿ ಆ ಒಂದು ಸಮಸ್ಯೆ ಇಲ್ಲ, ಕಲೆ ಶಿಥಿಲ ಆಗುವಂತ. ಇದು ವಾಗಭಿನಯ ಮಾತ್ರ ಆದ್ರಿಂದ ನೀವು ಏನ್ ಬೇಕಾದ್ರೂ ನಿಮ್ಮಲ್ಲಿ ವೇಷಭೂಷಣದ್ದೆಲ್ಲ ಏನ್ ಇಲ್ವಲ್ಲಿ ತಾಪತ್ರಯ ಇರೋದಿಲ್ಲ. ಹೌದು, ನಾವು ಶಿವಮೊಗ್ಗದಲ್ಲಿ ಒಂದ್ ಮಾಡಿದ್ರು, ಅಲ್ಲಿ ಹಂದಲ್ಸು ಲಕ್ಷ್ಮೀನಾರಾಯಣ ಭಟ್ರು ಅಂತಿದ್ದಾರೆ, ಪ್ರಸಿದ್ಧ ತಾಳ್ಮದಲ್ಲಿ ಅರ್ಥಧಾರಿಗಳು. ಅವರು ಪ್ರಯೋಗ ಮಾಡಿದ್ರು. ಮಯೂರಧ್ವಜನ ಒಂದು ವೃತ್ತಾಂತ ತಗೊಂಡು ಈ ಭಾಗವತರ ಬದಲಿ ಗಮಕಿಗಳು, ಆ ರೀತಿ. ಅಂದ್ರೆ ಗಮಕಿಗಳು ಆ ಒಂದು ಪದದ ವಾಚನವನ್ನು ಮಾಡುವಂತದ್ದು, ಪಾತ್ರಧಾರಿಗಳು ಅರ್ಥ ಹೇಳುವಂತದ್ದು, ಆ ರೀತಿ. ಅದು ತುಂಬಾ ಚೆನ್ನಾಗಿತ್ತು. ಅದೊಂದು 2-3 ಪ್ರಯೋಗ ಮಾಡಿದ್ರು, ಈಗಲೂ ಮಾಡ್ತಾ ಇದ್ದಾರೆ ಅಲ್ಲಿ. ಭಾಗವತರ ಬದಲಿಗೆ ಒಬ್ಬ ಗಮಕಿ ಅಲ್ಲಿ ಆ ಕಥಾ ಸಂದರ್ಭ ತಗೊಳ್ತಾರೆ. ಹೌದು, ಅಂದ್ರೆ ಅಲ್ಲಿ ಮಯೂರಧ್ವಜನ ಸಂದರ್ಭ, ಆ ಮಯೂರಧ್ವಜ ಕೃಷ್ಣ ಸ್ತುತಿ ಮಾಡುವಂಥದ್ದು ಅದೆಲ್ಲ ಗಮಕಿಗಳು ಹಾಡ್ತಾರೆ. ಅಂದ್ರೆ ಅಲ್ಲಿ ಗಮಕಿಗಳು ಯಾವ ಪಠ್ಯವನ್ನು ಬಳಸ್ಕೊಳ್ಳುವಂಥದ್ದು, ಕುಮಾರವ್ಯಾಸನದ್ದೇ ಅಥವಾ ಯಕ್ಷಗಾನ ಪ್ರಸಂಗಗಳನ್ನು ಬಳಸ್ಕೊಳ್ತಿದ್ರ? ಯಕ್ಷಗಾನದ ಪ್ರಸಂಗವನ್ನು ಬಳಸ್ಕೊಂಡಿಲ್ಲ ಅಂತ ನನಗೆ ಅನ್ಸೋದು. ಹೆಚ್ಚಿನ ಅಂಶ ಈಗ ಮಯೂರಧ್ವಜ ಜೈಮಿನಿ ಭಾರತದಲ್ಲಿದೆ. ಹರಿಶ್ಚಂದ್ರನ ಕಥೆ ಮಾಡಿದಾಗ ರಾಘವಾಂಕಂದ್ ಇರುತ್ತೆ, ಆ ರೀತಿ ಆ ಕಥಾ ಸಂದರ್ಭ ಯಾವ ಕಾವ್ಯದಲ್ಲಿ ತಗೊಳ್ತಾರೆ. ಅದನ್ನ ಪ್ರಯೋಗ ಮಾಡಬಹುದೇನೋ, ಯಾರು ಅಷ್ಟು ಮುಂದುವರೆದಿಲ್ಲ ಅಂತ ನನಗನ್ನಿಸ್ತು. ಇದೊಂದು ತಾಳ್ಮದ್ದೆಯಲ್ಲಿ ಗಮಕ ಅಳವಡಿಸ್ಕೊಂಡು ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಹರಿಕಥೆಯವರು ಹಾಗೆ ಮಾಡಿದ್ರು ಒಂದ್ಸಲ. ಹರಿಕಥೆ ದಾಸರು, ನಾನೇ ಹೋಗಿದ್ದೆ ಒಂದ್ಸಲ. ಅಲ್ಲಿ ಎಷ್ಟೊಂದು ಹರಿಕಥೆ ಮಾಡುವಾಗ ಎಷ್ಟೊಂದು ಪ್ರಸಂಗಗಳಿಗೆ ಅವ್ರ ದೇವ್ರ ನಮ್ಮನೆ ಇನ್ನೇನೋ ಹಾಡ್ತಾರೆ, ಅವಾಗ ನಮ್ಗೆ ಗಮಕ ಹೇಳಿರ್ತಾರೆ. ಆ ರೀತಿ ಮಾಡಬಹುದು, ಪ್ರಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೆಳೆಯುತ್ತೆ, ಕಲೆ ಬೆಳೆಯುತ್ತೆ, ನಿಂತ ನೀರಾಗಿರೋದಿಲ್ಲ. ಆಮೇಲೆ ಈ ಗಮಕದ ಆಶಯ ಅಂತಂದ್ರೆ ಏನು, ಅದನ್ನು ಈಡೇರಿಸುವ ಜವಾಬ್ದಾರಿ ವಾಚನ ಮಾಡುವವರದ್ದ ಅಥವಾ ವ್ಯಾಖ್ಯಾನ ಮಾಡುವವರದ್ದ? ಇಬ್ಬರದ್ದು ಸಮ ಇರುತ್ತೆ. ಈಗ ಎಷ್ಟೊಂದು ಪದ್ಯಗಳನ್ನ ವಾಚನ ಮಾಡಿದಾಗ ಅರ್ಥ ಆಗುತ್ತಿಲ್ಲ ಅಂತಲ್ಲ. ಹೌದು, ಕೃಷ್ಣ ಸ್ತುತಿ ಮಾಡಿದಾಗ ಅರ್ಥ ಆಗ್ಬಿಡುತ್ತೆ. ಈಗ ಅದನ್ನೇ ಕೃಷ್ಣ ಸ್ತುತಿನೇ ತಗೊಳ್ಳಿ. ಈಗ ಧರಣಿಯನ್ನು ಬಿಡದಳೆದ ಹೆಚ್ಚಿದ ಚರಣವಿದು ಅಂತ ಒಂದು ಪದ್ಯ ಬರುತ್ತೆ, ಕಾಳಿಂಗ ಮರ್ದನ ಚರಣವಿದು ಅಂತ. ಅದು ನಾವು ಸುಮ್ಮನೆ ವಾಚನ ಮಾಡಿ ಹೇಳ್ಬೋದು, ಆದ್ರೆ ಆ ಪದ್ಯಗಳಿಗೆ 5-6 ಕೃಷ್ಣನ ಲೀಲೆಗಳ ಬಗ್ಗೆ ಇರುತ್ತೆ. ಅದನ್ನು ವ್ಯಾಖ್ಯಾನಕಾರ ಸಮರ್ಥವಾಗಿ ಹೇಳ್ಬೋದು.
ಧರಣಿಯನ್ನು ಬಿಡದೊಳಗೆ ಹೆಚ್ಚಿದ ಚರಣವಿದು ಅಂದ್ರೆ ವಾಮನ ಅವತಾರದ ಕಥೆ ಸಂಕ್ಷಿಪ್ತವಾಗಿ ಹೌದು ಹೌದು ಬೆಳೆಸೋ ಹಾಗಿಲ್ಲ. ಹೌದು ಅದನ್ನ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಥರ ಎಷ್ಟೊಂದು ವಿಷಯಗಳಿರುತ್ತೆ. ಆಮೇಲೆ ಎಷ್ಟೊಂದು ವರ್ಣನೆಗಳಿರುತ್ತೆ, ಉಪಮೆಗಳಿರುತ್ತೆ, ಅಲಂಕಾರಗಳು ಅವೆಲ್ಲ ಇರುತ್ತಲ್ಲ, ಅದನ್ನ ವ್ಯಾಖ್ಯಾನಕಾರರು ಒತ್ಕೊಟ್ಟು ಹೇಳ್ಬೇಕಷ್ಟೆ. ಆವಾಗ ಅದು ಚೆನ್ನಾಗಿ ಜನರಿಗೆ ಮನದಟ್ಟಾಗ್ತೀವಿ, ತಿಳಿದವರಿಗೆ ಅರ್ಥ ಆಗುತ್ತೆ. ಏನು ಗೊತ್ತಿರಲ್ಲ ಅವ ಅಂಥವ್ರಿಗೆ ಈ ಸಾಹಿತ್ಯದ ಬಗ್ಗೆ ಒಲವು ಮೂಡಿಸೋದಕ್ಕೆ ಈ ಥರ ಮಾಡಿದಾಗ ಪ್ರಯೋಜನ. ಇಬ್ಬರದು ಸಮಾನ ಒಂದು ಜವಾಬ್ದಾರಿ ಇದೆ. ಆಮೇಲೆ ನೋಡಿ ವ್ಯಾಖ್ಯಾನಕಾರರು ಜಾಸ್ತಿ ಹೇಳ್ಬಿಟ್ರು ಅದು ರುಚಿಸೋದಿಲ್ಲ. ಇಲ್ಲ ವಾಚನ ಜಾಸ್ತಿ ಹೇಳ್ಬಿಟ್ಟು ವ್ಯಾಖ್ಯಾನ ಚುಟುಕು ಮಾಡಿದ್ರು ಚೆನ್ನಾಗಿ, ಅದು ಅವರು ಅದಕ್ಕೆ ಸರಿಯಾಗಿ ಹೊಂದ್ಕೊಂಡು ಇಬ್ರು ಒಂದೇ ಜವಾಬ್ದಾರಿಯಿಂದ ಮಾಡೋದು ಚೆನ್ನಾಗಿ. ಆಮೇಲೆ ನೋಡಿ ಮೇಡಮ್, ಈಗ ವಾಚನಕ್ಕೆ ಸ್ವಲ್ಪ ಸಂಗೀತದ ಹಿನ್ನೆಲೆ, ಸ್ವಲ್ಪ ರಾಗಗಳ ಜ್ಞಾನ ಬೇಕು. ಈ ವ್ಯಾಖ್ಯಾನಕಾರರಿಗೆ ಆ ರೀತಿ ಏನಾದ್ರೂ ಏನು ಗೊತ್ತಿರ್ಬೇಕು ಅಂತ ಏನಾದ್ರೂ ಉಂಟಾ? ಸಾಹಿತ್ಯದ ಬಗ್ಗೆ ತುಂಬಾ ತಿಳ್ಕೊಂಡಿರ್ಬೇಕು. ಹಾ, ಸಾಹಿತ್ಯದ ಬಗ್ಗೆ, ಕಥೆಗಳ ಬಗ್ಗೆ, ಪುರಾಣ, ಇತಿಹಾಸ ಎಲ್ಲ ಗೊತ್ತಿರ್ಬೇಕು. ಯಾಕೆಂದ್ರೆ ಒಂದು ಕವಿ ಕಾವ್ಯ ಬರೀಬೇಕಾದ್ರೆ ಅವನ ತನ್ನ ಸುತ್ತಲಿನ ಪರಿಸರದ ಎಲ್ಲ ವಿಚಾರವನ್ನು ತಗೊಂಡಿರ್ತಾನೆ. ಹೌದು ಹೌದು. ಪುರ ವರ್ಣನೆ, ನದಿ ವರ್ಣನೆ, ಪ್ರಕೃತಿ ವರ್ಣನೆ, ಎಲ್ಲ ತರ ವರ್ಣನೆಗಳು ಎಲ್ಲನೂ ಇರುತ್ತೆ ಇದರಲ್ಲಿ. ಅವನು ಬದುಕಿದಂತ ಪ್ರದೇಶದ ಎಲ್ಲ ವಿಷಯಗಳು ಇರುತ್ತೆ. ಹಾಗಾಗಿ ವ್ಯಾಖ್ಯಾನಕಾರರಿಗೆ ಸಾಹಿತ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಹೌದು, ಆಳವಾದ ಅಧ್ಯಯನ ಬೇಕು. ಇಲ್ಲದಿದ್ರೆ ಅದೇನೋ ಅರ್ಥ ಆಗೋದೇ ಇಲ್ಲ. ಒಂದೊಂದು ಪದ, ಸಣ್ಣ ಪದ ಇರುತ್ತೆ, ಅದಕ್ಕೆ ಎಷ್ಟು ಅರ್ಥ ಇರುತ್ತೆ, ಅದನ್ನ ಎಲ್ಲ ಅರ್ಥನ ವಾಚನಕಾರ ಹೇಳಕ್ ಆಗೋದಿಲ್ಲ. ಅದನ್ನ ಎಷ್ಟು ಸಾಧ್ಯನೋ ಅವ್ರ ಶಕ್ತಿ ಮೀರಿ ಅವ್ರು ಹೇಳ್ತಾರೆ. ಆದ್ರೆ ಅದ್ರ ಒಳ ಅರ್ಥ ಹೇಳ್ಬೇಕು ಅಂದ್ರೆ ವ್ಯಾಖ್ಯಾನಕಾರ ಬೇಕಾಗ್ತಾನೆ. ಅವ್ರಿಗೆ ತುಂಬಾ ಇದಿರ್ಬೇಕು. ವಾಚನಕಾರರಿಗೂ ಇವಾಗ ಹೆಚ್ಚೆಚ್ಚು ರಾಗ ಬಳಕೆ ಮಾಡೋದ್ರಿಂದ ಸಂಗೀತ ಜ್ಞಾನ ತುಂಬಾ ಇರಬೇಕು, ಶ್ರುತಿ ಜ್ಞಾನ ಇರಬೇಕು, ಅದೆಲ್ಲ. ಆಮೇಲೆ ಇವ್ರಿಗೂ ಅಷ್ಟೇ, ಅದು ಸಂಪೂರ್ಣವಾಗಿ ಅರ್ಥ ಆಗದಿದ್ರೆ, ಒಂದು ಪದ ಅರ್ಥ ಆಗದಿದ್ರೆ ವಾಚನ ಮಾಡೋಕ್ಕಾಗಲ್ಲ. ಅದು ಹೇಗೆ ಅರ್ಥ ಮಾಡ್ಕೊಳ್ದಿದ್ರೆ ವಾಚನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ರಸಗಳು, ಅದು ಯಾವ ರಸ ಇದೆ, ಶಾಂತ ರಸನೋ ವೀರ ರಸನೋ, ಅದೆಲ್ಲ ರಸಗಳ ಬಗ್ಗೆಯೂ ಜ್ಞಾನ ಬೇಕು. ಗಮಕಿಗೆ ಸಾಹಿತ್ಯ, ಇಬ್ಬರಿಗೂ ಸಾಹಿತ್ಯ ಜ್ಞಾನ ಚೆನ್ನಾಗಿರ್ಬೇಕು, ಗಮಕಿಗೆ ಸಂಗೀತ ಜ್ಞಾನನೂ ಅಷ್ಟೇ ಇರಬೇಕು, ಶ್ರುತಿ ಜ್ಞಾನ ಇರಬೇಕು. ಅಂದ್ರೆ ಈಗ ವ್ಯಾಖ್ಯಾನ ಮಾಡುವವರು ಯಾರು ನಮ್ಮ ಗಮಕಿ ಹಾಡಿದ ಅದೇ ಶ್ರುತಿಯಲ್ಲಿ ವ್ಯಾಖ್ಯಾನ ಕೊಡ್ಬೇಕು ಅಂತ ಏನಾದ್ರು ಉಂಟಾ? ಅಂದ ನಿಮ್ಮ ಯಕ್ಷಗಾನದಲ್ಲಿ ತಾಳದಲ್ಲಿ ಸ್ವಲ್ಪ ಹೇಗಿರುತ್ತೆ. ಹೌದು ಹೌದು, ಇದ್ರಲ್ಲಿ ಹಾಗ ಅನ್ಸರ್ಸಲ್ಲಿ ಚೆನ್ನಾಗಿರುತ್ತೆ. ಕೆಲವರು ಮಾಡ್ತಾರೆ ಆ ರೀತಿ. ಈಗ ವೀರರಸ ಅಂದ್ರೆ ಆ ಸನ್ನಿವೇಶಕ್ಕೆ ಸರಿಯಾಗಿ ಅವರು ಧ್ವನಿಯನ್ನ ಎತ್ತರಿಸ್ತಾರೆ. ಹೌದು ಹೌದು, ಸರಿಯಾಗಿ ಆ ಧ್ವನಿಯಲ್ಲೇ ಹೇಳುತ್ತೆ. ಅದ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಜನರನ್ನು ಮುಟ್ಟುತ್ತೆ, ರಂಜಿಸುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ನೀರಸವಾಗುತ್ತೆ. ಈಗ ಮೊದಲೇ ನೀವು ಹೇಳಿದಿರಿ, ಆದ್ರೂ ಮತ್ತೆ ಈ ಹರಿಕತೆ, ಯಕ್ಷಗಾನ, ಭರತನಾಟ್ಯ ಇವುಗಳ ಜೊತೆ ಗಮಕದ ಒಂದು ಸಂಬಂಧ ಹೇಗೆ? ಅದೇ ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅದ್ರ ಮೇಲೆ ಹೋಗ್ಬಿಡುತ್ತೆ. ಅಂದ್ರೆ ಗಮಕ ಏನು ಕಲೆಯಾಗಿ ಎಲ್ಲದರ ಜೊತೆಯೂ ಅದು ಮಿಳಿತವಾಗಲಿಕ್ಕೆ ಅದರಿಂದ ಸಾಧ್ಯ ಇದೆ. ಅಚ್ಯುತದಾಸರು ಅವರು ಎಲ್ಲ ಹರಿಕತೆಗಳಲ್ಲೂ ಕುಮಾರವ್ಯಾಸನ ಪದ್ಯ ಎಷ್ಟೊಂದು ನಾವು ಬಳಸ್ತಾ ಇದ್ದೇವೆ, ಎಲ್ಲರಿಗೂ ಗೊತ್ತಿದೆ. ಆ ರೀತಿ ಹರಿಕತೆಯಲ್ಲಂತೂ ತುಂಬಾ ಇವಾಗಲೂ ಬಳಸ್ತಾರೆ. ಸೀಸ ಪದ್ಯಗಳು ಅದೆಲ್ಲ ಮಾಡ್ತಾರಲ್ಲ, ಎಲ್ಲ ಸಾಹಿತ್ಯದ ಪದ್ಯಗಳನ್ನೇ ಅವರು ಅಳವಡಿಸ್ಕೊಳ್ತಾರೆ. ಭವದೂರ
ಪರ್ಣಶಾಲೆಗಳಂದು ಕುಂತಿಸುತ ಸಹಾಯನ ಕೃಷ್ಣರಾಯನನು ಕಂಡನು. ತೆರೆದ ಕಲ್ಲೋಲ ಮಾಲೆಗಳಲ್ಲಿ ತೆರೆದ ಕಲ್ಲೋಲ ಮಾಲೆಗಳಲ್ಲಿ ಬೆರೆ ಬೆರೆವ ರಾಜಹಂಸಾಲಿಗಳ ಕೇಳಿದರ ಪರಿಪರಿಯ ನೀರ್ವಲಿಗಳ ಕೆರದ ಶೀಕರದ ನೊರೆಯ ಬಬ್ಬುಳಿಯ ಸುಳಿಯ ಮೊರೆ ಮೊರೆದು ಘೋರ್ಮಿಸುವ ಪಾಲಿವುಗಳ ನುಡಿವುಗಳ ತಿರುಗಿ ಸುಳಿವ ಜಲಜಂತುಗಳ ಗೊಂತುಗಳ ನೆರೆ ನೆರೆದು ಮುನಿಜನಂ ಸೇವಿಸುವ ಭಾವಿಸುವ ಗಂಗೆದವ ನಿಜ ಬಂದಳು ಗಂಗೆಗೆ ಅವ ನಿಜ ಬಂದಳು. ಮೇಡಮ್, ಈ ಗಮಕ ಕಲೆಯಲ್ಲಿ ಗಮಕಿಗೆ ಮತ್ತೆ ವ್ಯಾಖ್ಯಾನಕಾರರಿಗೆ ಇಂತಿಷ್ಟೇ ಒಂದು ಪದ್ಯಕ್ಕೆ ಇಂತಿಷ್ಟೇ ಹೊತ್ತು ಗಮಕಿಯಾದವನು ಹಾಡಬೇಕು, ಇಂತಿಷ್ಟೇ ಹೊತ್ತು ವ್ಯಾಖ್ಯಾನ ಮಾಡಬೇಕು ಅನ್ನುವಂಥ ಕಾಲ ನಿರ್ಣಯ ಅಂತ ಏನಾದರೂ ಉಂಟಾ? ಏನಿಲ್ಲ. ಅದು ಅವರು ಹೇಳಿದಾಗೆ ಈಗ ಒಂದು ಪದ್ಯ ತುಂಬಾ ಈ ಹೇಳಿದ್ನಲ್ಲ ವರ್ಣನೆಗಳು ಇರುತ್ತೆ. ಹೌದು ಹೌದು. ಅಥವಾ ಇನ್ನೇನೋ ಒಂದು ವೀರರಸದು ಇನ್ನೇನೋ ಒಂದು ಕರ್ಣರಸದು ಇರುತ್ತೆ ಅನ್ಕೊಳ್ಳಿ. ತುಂಬಾ ಅದು ಶಕ್ತಿಶಾಲಿಯಾಗಿರುತ್ತೆ ಆ ಪದ್ಯ ಅಂದಾಗ ಅದನ್ನು ಎಷ್ಟು ಸಲ ಬೇಕಾದ್ರೂ ನಾವು ಅಂದರೆ 2-3 ಸಲ ಆ ಪದಗಳನ್ನ ಮತ್ತೆ ಮತ್ತೆ ಸೇರಿಸ್ಕೊಂಡು ಹೇಳ್ಬೋದು. ಈಗ ಉದಾಹರಣೆಗೆ ಸ್ಪಳೆಸ್ತರಂದು ಅಂತೆ, ಅದು ಯಾವ ರೀತಿ ಹೇಳ್ತಾರೆ ಅಂದರೆ ಕುಮಾರವ್ಯಾಸನ ಪದ್ಯ ವಾರಿಜಾಸನೆ ಸಕಲ ಶಸ್ತ್ರ ವಿಚಾರದುದ್ಭವೆ, ಆ ರೀತಿ ಶಾರದೆಯ ವರ್ಣನೆ ಅದೊಂದು ಸಲ ಪದ್ಯ ಹೇಳ್ತಾರೆ. ಆಮೇಲೆ ವಾರಿಜಾಸನೆ ಶಾರದೆಯೇ ಸಕಲ ಶಾಸ್ತ್ರ ವಿಚಾರದುದ್ಭವೆ ಶಾರದೆಯೇ, ಈ ರೀತಿ ಅನ್ವಯ ಮಾಡ್ಕೊಂಡು ಹೇಳ್ತಾರೆ. ಹಾಗೆಲ್ಲ ಎಷ್ಟೊಂದು ಪದ್ಯಗಳು ಹೇಳ್ಬೋದು ನಾವು. ಹಾಗೆ ಹೇಳಿದಾಗ 1 ನಿಮಿಷ ಅಂತಿರಲ್ಲ, ನೀವು 2-3 ನಿಮಿಷ ಹೇಳ್ಬೋದು. ಕೆಲವು ಪದ್ಯಗಳಿಗೆಲ್ಲ ಅರ್ಧ ನಿಮಿಷನೇ ಸಾಕಾಗುತ್ತೆ, ವಿಶೇಷವೇ ಇರಬೇಕಾಗಿ. ವ್ಯಾಖ್ಯಾನಕಾರರು ಅಷ್ಟೇ, ಅದು ಇವಾಗ ಒಂದು ಸಂದರ್ಭದ ಆ ಒಂದು ಯಾವುದೋ ಒಂದು ಪದ್ಯ ಇರುತ್ತೆ. ಇವಾಗ ಜಂಗಿ ಭಾಗದಲ್ಲಿದೆ, ನವಗ್ರಹಗಳ ಕೊರವಿಗೆ ಪೂರ್ತಿ ಇದೆ ವಿವರಣೆ ಇರುತ್ತೆ. ಅದು ಸುಮ್ಮನೆ ಓದಿದಾಗ ನಿಮ್ಗೇನು ಅರ್ಥ ಆಗಲ್ಲ, ಅದು ನವಗ್ರಹಗಳ ಬಗ್ಗೆ ವರ್ಣನೆ ಅಂತ ಗೊತ್ತಾಗೋದಿಲ್ಲ ಅದು. ಆದ್ರೆ ಲವಕುಶರ ಕಾಳಗದ ಸಂದರ್ಭದಲ್ಲಿ ರಾಮನ ಜೊತೆ ಮಾಡ್ತಾರಲ್ಲ, ಆದ್ರೆ ವಿವರಣೆ ಕೊಟ್ಟಾಗ ನಿಮ್ಗೆ 5-6 ನಿಮಿಷ ಬೇಕಾಗುತ್ತೆ. ನೋಡ್ ಮೇಲ್ನೋಟಕ್ಕೆ ಏನು ಇರುವುದಿಲ್ಲ ಅದು. ಆ ರೀತಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾನೆ, ಅವಾಗೆಲ್ಲ ಅವನ ಸೂರ್ಯನ ಗತಿಗಳ ಬಗ್ಗೆ ಎಲ್ಲ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಜಾಸ್ತಿ ಬೇಕಾಗುತ್ತೆ ಸಮಯ, ಅದೇನು ಇರಲ್ಲ. ಇವಾಗ ಮೊದಲೆಲ್ಲ ದಿನ ರಾತ್ರಿ ಹೇಳ್ತಾರೆ, ನಿಮ್ಗೆ ಯಕ್ಷಗಾನ ರಾತ್ರಿ ಬರೋದು. ಈಗ ಯಾಕೂ ಅಷ್ಟೊಂದು ವ್ಯವಧಾನ ಇಲ್ಲ. ನೀವು 1.5 ಗಂಟೆ ಮುಗಿಸ್ರಿ ಅಂತಾರೆ. ಸಂಗೀತ ಕಚೇರಿಗಳು 4-5 ಗಂಟೆ ಮಾಡ್ತಿದ್ರು. ಒಂದೊಂದು ರಾಗನ 1.5 ಗಂಟೆ ಆಲಾಪನೆ 20 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಕೆಲವು ವ್ಯವಧಾನವೇ ಇರಲ್ಲ, ಹಾಗಾಗಿ ಕಲಿಯೋರ್ಗೂ ಇರುವುದಿಲ್ಲ. ಗಮಕದಲ್ಲಿ ನವರಸಗಳ ಪ್ರತಿಪಾದನೆಯನ್ನ ಬಹಳ ಏನು ಸಮರ್ಥವಾಗಿ ಮಾಡುವ ಬಗೆ ಹೇಗೆ? ಯಾಕೆಂತಂದ್ರೆ ಬೇರೆ ಎಲ್ಲ ಕಲಾ ಪ್ರಕಾರಗಳಲ್ಲಿ ಕೂಡ ಹಿಮ್ಮೇಳ ಅಂತ ಇರ್ತದೆ, ಮದ್ದಳೆಯೋ ಮೃದಂಗವೋ ಮತ್ತೊಂದು ಇನ್ನೊಂದು ಏನೇನೋ ಇರ್ತದೆ. ಆದ್ರೆ ಇಲ್ಲಿ ಕೇವಲ ಒಂದು ಶ್ರುತಿ ಪೆಟ್ಟಿಗೆ ಬಿಟ್ರೆ ಮತ್ತೆ ಏನು ಇರುವುದಿಲ್ಲ. ಇದರಲ್ಲಿ ಆ ನವರಸಗಳ ಪ್ರತಿಪಾದನೆಯನ್ನ ಸಮರ್ಥವಾಗಿ ಮಾಡುವ ಬಗೆ ಹೇಗೆ? ಆ ರಾಗಗಳನ್ನು ಬಳಸಿಕೊಳ್ಳುವ ವಿಧಾನ ಆಗಿರ್ಬೋದು, ಅಥವಾ ಆ ಸಾಹಿತ್ಯದಲ್ಲಿ ಇರುವಂತ ನೀವು ಆಗ ಹೇಳಿದಾಗೆ ಚಂಪು ಕಾವ್ಯವೋ ವಾರ್ಧಕ್ಯವೋ ಭಾವಿನಿಯೋ ಮತ್ತೊಂದು, ಅದನ್ನ ಯಾವ ರೀತಿಯಲ್ಲಿ ಅದನ್ನ ಸಮರ್ಥವಾಗಿ ಬಳಸ್ಕೊಳ್ಬಹುದು? ಅದಕ್ಕೆ ನಮ್ಮ ಹಿಂದಿನವರು ತುಂಬಾ ಪ್ರಯೋಗ ಮಾಡಿ, ಮತ್ತೆ ಸಂಗೀತ ಶಾಸ್ತ್ರದಲ್ಲೂ ಕೂಡ ಇದೆ, ಇಂಥ ರಾಗದಲ್ಲಿ ಅದಕ್ಕಿಂತ ಶಕ್ತಿ ಇದೆ ಅಂತ. ಈಗ ತೋಡಿ ರಾಗ, ಸಾವೇರಿ ರಾಗ, ಇಂಥ ರಾಗಗಳು ಕರ್ಣರಸಕ್ಕೆ ಪ್ರಧಾನವಾದ ರಾಗಗಳು. ವೀರರಸಕ್ಕೆ ಈಗ ಇದು ಹಂಸಧ್ವನಿ, ಕೇದಾರಗೋಳ, ಇಂಥ ರಾಗಗಳು ವೀರರಸಕ್ಕೆ ತುಂಬಾ ಆ ರಾಗಗಳಲ್ಲಿ ಇರುವಂತಹ ಸ್ವರಸ್ಥಾಯಿಗಳು ಆ ಒಂದು ರಸಗಳನ್ನ ಪ್ರತಿನಿಧಿಸುತ್ತೆ ಅಂತ ಹಾಡಿದಾಗ ಅದು ಮಾಡಕ್ ಸಾಧ್ಯ ಅಂತ. ಆ ರೀತಿ ಪ್ರಯೋಗಗಳು ಮಾಡಿ ಒಂದು ನಮ್ಮ ರಾಘವೇಂದ್ರರು ಕಾವ್ಯಗಾನ ಕಲಾ ಸಂಗ್ರಹ ಪುಸ್ತಕ ಮಾಡಿದ್ದಾರೆ. ಯಾವ ರಸಗಳಿಗೆ ಯಾವ ಹೊತ್ತಿನಲ್ಲಿ ಯಾವ ರಾಗ ಬಳಸಬಹುದು ಅಂತ. ಈ ಸಂಗೀತದಲ್ಲಿ ನೋಡಿ, ಉದಯ ಕಾಲದ ರಾಗಗಳು, ಸಂಧ್ಯಾ ಕಾಲದ ರಾಗಗಳು ಅಂತ
ಆ ರೀತಿ ಭಕ್ತಿ ರಸಕ್ಕೆ ಎಂಥ ರಾಗಗಳನ್ನು ಬಳಸಬಹುದು, ಈ ರೀತಿ ಒಂದು ಅಧ್ಯಯನ ಮಾಡಿದೆ. ನಮಗೆಲ್ಲ ಹೇಳ್ಕೊಡುವ ಹಾಗೆ ವೀರ ರಸಕ್ಕೆ ಇಂತಿಂಥ ರಾಗಗಳನ್ನು ಹಾಡಬೇಕು. ಇದು ನಮಗೆ ನಮ್ಮ ಹಿಂದೆ ಇದ್ದಾಗೆ ಬರೀ ವಾಗಭಿನಯ ಮಾತ್ರ ಇರುತ್ತೆ, ಯಾವ ಬೇರೆ ಅಭಿನಯನೂ ಇರೋದಿಲ್ಲ ಗಮಕಕ್ಕೆ. ಹಾಗಾಗಿ ನಾವು ಆಯಾ ರಸಗಳಿಗೆ ಸರಿ ಹೊಂದುವಂತಹ ರಾಗಗಳನ್ನ ನಾವು ಜೋಡಿಸ್ಕೊಂಡು ಹಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಒಂದು ಯಾವುದೇ ಒಂದು ಪದ ಅದನ್ನ ಹೀಗೇ ಹೇಳಬೇಕು ಅನ್ನುವಂಥ ಏನಾದ್ರು ಕ್ರಮಬದ್ಧತೆ ನಿಯಮಗಳು ಅಂತ ಏನಾದ್ರು ಉಂಟಾ? ಹೇಗಿದೆ ಅಂದ್ರೆ, ಇವಾಗ ಇಂದ್ರನ ಮಗ ಅಂತ ಹೇಳ್ಬೇಕು, ಅವಾಗ ಇಂದ್ರ ಅನ್ನೋ ಪದ ಎತ್ತರಿಸ್ಬೇಕು, ಮಗ ಅನ್ನೋ ಪದ ತಗ್ಗಿಸ್ಬೇಕು. ಓ, ಅದನ್ನೇ ನಾನು ಕೇಳಿದ್ದೆ. ಯಾಕೆಂತಂದ್ರೆ ಒಂದು ವಿಶೇಷತೆ. ಈಗ ಆಕಾಶ ಅಂತ ಹೇಳುವಾಗ ನೀವು ತಗ್ನಲ್ಲಿ ಹೇಳೋ ಹಾಗಿರಲ್ಲ, ಪಾದ ಅಂದಾಗ ಎತ್ತರ ಧ್ವನಿಲಿ ಹೇಳೋ ಹಾಗಿರಲ್ಲ. ಅಂದ್ರೆ ಆ ಪದಗಳನ್ನು ಆಧರಿಸಿ ಪದಗಳ ಒಂದು ಸ್ಥಾನವನ್ನು ನೋಡ್ಕೊಂಡು ನಾವು ಬಳಸ್ಬೇಕು, ಏರಿಳಿತವನ್ನು. ಅಂದ್ರೆ ಆಗ ಉದಾಹರಣೆಗೆ ಇಂದ್ರ ಮಗ ಅಂತ ಇದ್ದದ್ದನ್ನು ಆ ರಾಗವನ್ನು ಅಳವಡಿಸುವಾಗ ಕೂಡ ಇಂದ್ರ ಅನ್ನುವಂಥದ್ದು ಮೇಲೆ ಒಂದು, ಮಗ ಅನ್ನುವಂಥದ್ದು ಮಂತ್ರದಲ್ಲಿ ಬರುವ ಹಾಗೆ ನೀವು ನೋಡಿಕೊಳ್ಬೇಕು. ಓ, ಆ ರೀತಿ. ಈಗ ಸಂಗೀತದಲ್ಲಿ ಮಾಮವತ್ತು ಶ್ರೀ ಸರಸ್ವತಿ ಅಂತಿದೆ. ರಾಜಾಧಿರಾಜ ಪೂಜಿತ ಚರಣ ಅಂತಿದೆ. ಹೌದು, ರಾಜಾಧಿರಾಜ ತಗ್ಗಲ್ಲಿ ಹೇಳ್ತೀವಿ, ಚರಣ ಅನ್ನೋದು ಎತ್ತರದಲ್ಲಿ, ಗಮಕದಲ್ಲಿ ಹಾಗೆ ಮಾಡೋದಿಲ್ಲ. ರಾಜಾಧಿರಾಜ ಹೇಳ್ಬೇಕು, ರಾಜಾಧಿರಾಜ ಪೂಜಿತ ಚರಣ ಹಾಗೆ. ಇದು ಗಮಕದಲ್ಲಿ ಹೀಗೆ. ಸಂಗೀತದಲ್ಲಿ ಆದಾಗ ಅದೇ, ಸಂಗೀತದಲ್ಲಿ ಅದೆಲ್ಲ ಇರಲ್ಲ. ಅವರು ಒಂದು ತ್ಯಾಗರಾಜರು, ಇನ್ನೊಬ್ರು ವಾಗ್ಗೇಯಕಾರರು ಏನೋ ಒಂದು ಸಾಹಿತ್ಯ ಅವರ ಮನಸ್ಸಿನಲ್ಲಿ ಬಂದ ಹಾಗೆ ಮಾಡಿದ್ದಾರೆ. ಅವರು ಅದಕ್ಕೆ ಸ್ವರನೂ ಅವ್ರು ಮಾಡ್ಬಿಟ್ಟಿದ್ದಾರೆ, ಆ ಸ್ವರಕ್ಕೆ ತಕ್ಕ ಹಾಗೆ ಅವ್ರು ಹಾಡ್ತಾರೆ. ಇಲ್ಲಿ ಸ್ವರಕ್ಕಾಗ್ಲಿ ತಾಳಕ್ಕಾಗ್ಲಿ ಏನೂ ಇಲ್ಲ. ಆದ್ರೆ ನಾನು ಹೇಳುದು, ಈ ರಾಜಾದಿರಾಜ ಒಂದು ಇದು ಆ ಮಾರ್ಪಾಟು ಅಂದ್ರೆ ಆ ರೀತಿ ಇರ್ಬೇಕು ಅಂತ ತೀರ್ಮಾನ ಎಲ್ಲಿಂದ ಶುರುವಾಯ್ತು? ಅದು ನಮ್ಮ ಗಮಕ ಕಲೆಯ ವೈಶಿಷ್ಟ್ಯನೇ. ನಿಮ್ಗೆ ಹಾಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ನಿಮ್ಗೇನು ಗೊತ್ತಾಗಲ್ಲ. ಅವನು ರಾಜನ ಪೂಜಿಸುವಂತಹ ಚರಣಗಳು ಅಂತ, ರಾಜಾದಿರಾಜ ಅವನಿಂದ ಪೂಜಿಸಲ್ಪಟ್ಟಂತಹ ಚರಣ ಉಳ್ಳವನು ವಿಷ್ಣು ಅಂತಾನೋ ಇನ್ನೇನೋ ಶಿವ ಅಂತಾನೋ ಹೀಗೆ. ಅದೇ ತುಂಬಾ ಮುಖ್ಯ. ಗಗನ ಅಂತ ಹೇಳಿದಾಗ ನೀವು ಎತ್ತರದಲ್ಲಿ ಹೇಳಿದಾಗ ನಮ್ಗೆ ಬರೀ ಧ್ವನಿ ಇರ್ತೀವಿ, ಅಭಿನಯ ಇರಲ್ಲ. ಅದರಿಂದಾಗಿ ಗಗನ ಅನ್ನುವಂತ ಕಲ್ಪನೆ ನಮ್ಗೆ ಬರ್ಬೇಕು ಅಲ್ವಾ? ಹಾಗೆ ಪಾದ ಅನ್ನೋದನ್ನ ನೀವು ತಗ್ಗಲ್ ಹೇಳಿದ್ರೆ ಇದು ಪಾದ ಅಂತ ಗೊತ್ತಾಗ್ಬೇಕು. ಆ ಸ್ವರಸ್ಥಾನ ಶಬ್ದದ ಒಂದು ಸ್ಥಾನವನ್ನು ಅರ್ತ್ಕೊಂಡು ಹೇಳ್ಬೇಕು, ಅದೇ ವಿಶೇಷ. ಹಾಗಾದ್ರೆ ಇದರಲ್ಲಿ ಬಹಳಷ್ಟು ಪರಿಶ್ರಮ ಬೇಕು. ಹಾಗಾದ್ರೆ ಅಂದ್ರೆ ಇವತ್ತು ನಾಳೆಯಿಂದ ನನಗೆ ಸಂಗೀತ ಜ್ಞಾನ ಉಂಟು, ನನಗೆ ರಾಗಜ್ಞಾನ ಇದೆ ಅಂತ ನಾನು ಗಮಕೆ ಆಗ್ತೇನೆ ಅಂತ ಹೊರಟ್ರೆ ಅದು ಸಾಧ್ಯ ಆಗುವಂತದ್ದಲ್ಲ. ಇದನ್ನೆಲ್ಲ ಮರ್ಮ ತಿಳ್ಕೊಳ್ಬೇಕಾಗುತ್ತೆ. ಸಂಗೀತದಲ್ಲಿ ನಿಮ್ಗೆ ಸಾಹಿತ್ಯ ಪ್ರಧಾನವಾಗಿದ್ರು, ಅಲ್ಲಿ ರಾಗ ಶ್ರುತಿ ತಾಳ ಇದು ತುಂಬಾ ಪ್ರಧಾನವಾಗಿರುತ್ತೆ. ಅದು ತುಂಬಾ ಬೆಲೆ ಇರುತ್ತೆ, ಸಾಹಿತ್ಯಕ್ಕೂ ಇರುತ್ತೆ ಬೆಲೆ. ಈ ರೀತಿ ಪದಗಳಿಗೆ ಸ್ಥಾನದ ಒಂದು ಕಟ್ಟುಪಾಡಿ ಇಲ್ಲ ಹಾಗೆ ಇಷ್ಟೊಂದು ಕಡೆ ಹಾಗಿರುತ್ತೆ. ಆ ಗಮಕಕ್ಕೆ ಆ ಪದ ಸ್ಥಾನ ತುಂಬಾ ಬೇಕಾಗುತ್ತೆ. ವೀರರಸ ಇವಾಗ ನಾವು ಜೋರಾಗಿ ಹೇಳ್ಬೇಕು, ಅರಸುಗಳಿಗಿದು ವೀರ ಅಂತಾನೆ ಹೇಳ್ಬೇಕು, ಅರಸುಗಳಿಗಿದು ವೀರ ಅಂತ. ರಾಗ ಹೇಳಿದ್ರೆ ಆಗಲಿಕ್ಕಿಲ್ಲ, ಶೋಕರಸ ಅನ್ಸ್ಬಿಡುತ್ತೆ. ವೀರರಸ ಅನ್ಬೇಕಾದ್ರೆ ಆ ಧ್ವನಿ ವ್ಯತ್ಯಾಸ ಮಾಡಲೇಬೇಕು ನಾವು. ಆ ರೀತಿ ಈ ಕ್ಷೇತ್ರದಲ್ಲಿ ನಿಮ್ಗೆ ತೊಡಕುಗಳು ಅಂತ ಅನ್ನಿಸಿದ್ದು ಏನಾದ್ರೂ ಉಂಟಾ, ಅಥವಾ ಈ ಕ್ಷೇತ್ರ ನಿಮ್ಗೆ ಒಂದು ತೃಪ್ತಿ ಕೊಟ್ಟಿದ್ಯಾ? ತೊಡಕುಗಳು ಇದ್ದೇ ಇರುತ್ತೆ, ಅದು ಎಲ್ಲ ಕಡೆ ಇರುತ್ತೆ. ಹೌದು. ಅದೇ ಮೂಲಭೂತವಾಗಿ ನಾವೀಗ ಮಕ್ಕಳಿಗೆ ಗಮಕ ಹೇಳ್ಕೊಡ್ತೀವಿ ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಎಷ್ಟೊಂದು ಜನ ನಮ್ಗೇನು ಬಿಟ್ಕೊಡೋದೇ ಇಲ್ಲ, ನಾವೇ ಬಸ್ ತಗೊಂಡು ಹೋಗೋ ಬರೋದೇ ಮಾಡ್ಬೇಕಾಗತ್ತೆ. ಈಗ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ಆ ಶಂಕರಾಚಾರ್ಯಗೆಲ್ಲ ಹೋಗಿ ತಿರುಗ್ತಾ ಇದ್ದಾರೆ, ಅಲ್ಲೆಲ್ಲೋ ಇರೋದು. ನಮ್ಗೆ ಯಾರು ದುಡ್ಡು ಕೊಡಲಿಲ್ಲ, ನಮ್ಮದೇ ಸ್ವಂತ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಏನಂದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುವಂತ ಕಲೆ. ಇದಕ್ಕೆ ಇನ್ನೇನು ನೀವು ಪಕ್ಕವಾದ್ಯವರು ಅವರು ಇವರು ಏನಿಲ್ಲ. ನಿಮ್ಗೆ ಕೂತಲ್ಲೇ ನಿಮ್ಮ ಪಾಡಿ ನೀವು ಹಾಡ್ಕೊಂಡ್ರೆ ಮನಸ್ಸಿಗೆ ಇದು ಏನಂದ್ರೆ ಗಮಕಕ್ಕೆ ಒಂದು ವಿಶೇಷತೆ ಯಾಕೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂದ್ರೆ, ಇದ್ರಲ್ಲಿ ಬರುವಂತಹೆಲ್ಲ ಪುರಾಣ ಇತಿಹಾಸದ ಕಥೆಗಳು. ಅಲ್ಲಿ ಎಂಥೆಂಥ ಈಗ ಹರಿಶ್ಚಂದ್ರನಾಗ್ಲಿ ಅಥವಾ ಧರ್ಮರಾಯನಾಗ್ಲಿ ಯಾರೇ ವ್ಯಕ್ತಿಗಳು ಪುರುಷರು ಎಷ್ಟು ಕಷ್ಟಪಟ್ಟಿದ್ರು, ದಮಯಂತಿ ಆಗಲಿ ನಳ ಆಗಲಿ ಈ ರೀತಿ ಅವರ ಕಥೆಗಳೇ ಬರೋದು. ನಮಗೆ ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಎಲ್ಲ ಏನು ಅಲ್ಲ ಅನಿಸಿ ಮನಸ್ಸಿಗೆ ಸಮಾಧಾನ ಬರೋಕ್ಕೆ ಶುರುವಾಗ್ತದೆ. ಒಂದು ಕಾವ್ಯ ಅನ್ನೋದೇ ಹಾಗೆ, ಅದು ಏನಂದರೆ ನಮ್ಮ ಸ್ನೇಹಿತನಂತೆ ನಮ್ಮ ಜೊತೆ ಇದ್ದು ನಮ್ಮ ಜೀವನವನ್ನು ತಿದ್ದುತ್ತೆ. ಕಾವ್ಯದಿಂದ ಬರುವಂಥ ಪ್ರಯೋಜನನೇ ಯಶಸ್ಸು ಕೊಡುತ್ತೆ. ಕಾವ್ಯ ವಿನ್ಯಾಸ ಅದೆಲ್ಲ ಇದೆಯಲ್ಲ
ರೀತಿ ಆ ಒಂದು ಮಾನಸಿಕ ನೆಮ್ಮದಿ ಕೊಡುವಂತಹದ್ದು ವಿಶಿಷ್ಟವಾದ ಕಲೆ. ಆಮೇಲೆ ಮೇಡಮ್, ಈಗ ನೋಡಿ ನಮ್ಮ ಯಕ್ಷಗಾನ ನನ್ನ ಹಿನ್ನೆಲೆ ಅದಾಗಿರೋದ್ರಿಂದ ನಾನು ಬಾರಿ ಬಾರಿಗೆ ಅದನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ತೇನೆ. ಈ ಯಕ್ಷಗಾನದಲ್ಲಿ ನವ್ಯ ಪ್ರಸಂಗಗಳು ಅಂದ್ರೆ ಈ ಫಿಲ್ಮ್ ಇದ್ದು ಕಥೆಗಳನ್ನೆಲ್ಲ ಯಕ್ಷಗಾನವಾಗಿ ಮಾಡಿ ಎಲ್ಲ ಅಂಥದ್ದೆಲ್ಲ ತುಂಬಾ ಬಂದಿವೆ. ಅದೇ ರೀತಿಯಾಗಿ ಗಮಕದಲ್ಲಿ ಆ ರೀತಿ ಸಾಧ್ಯತೆಗಳು ಆಗ್ಲಿಲ್ಲ. ಅಂದ್ರೆ ಅದು ಯಾಕೆ ಆ ರೀತಿ ಅಂದ್ರೆ ಯಾವುದೇ ಈ ದಾರಾ ಬೇಂದ್ರೆ ಅವರದ್ದು ಕವಿತೆ ಆಗಿರುವುದು ಅಥವಾ ನಮ್ಮ ಇನ್ನೊಬ್ಬ ನಮ್ಮ ಯಾರು ಅದೇ ರೀತಿ ಸಮಕಾಲೀನರಲ್ಲಿ ಒಳ್ಳೊಳ್ಳೆಯ ಕವಿಗಳು ಇದ್ದಾರೆ, ಅವರ ಕವಿತೆಗಳನ್ನು ಇದರಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಬಳಸ್ಕೊಳ್ಬಹುದು. ಆದ್ರೆ ಇವಾಗ ಸುಗಮ ಸಂಗೀತ ಅಂತ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರಲ್ವಾ, ಅವರುಗಳು ಆ ಕಾವ್ಯಗಳನ್ನೆಲ್ಲ ಹೆಚ್ಚು ಬಳಸ್ತಾ ಇದ್ದಾರೆ. ಈಗ ಬೇಂದ್ರೆ ಅವ್ರದ್ದೇ ತಗೊಳ್ಳಿ, ನಾವು 1.5 ಗಂಟೆ ಹೇಳ್ಬೇಕು, ಒಂದು ಕಥಾ ಪ್ರಸಂಗ ಹೇಳ್ಬೇಕು ಅಂದಾಗ ಬೇಂದ್ರೆ ಅವ್ರಿಗೆ ಒಂದು ಪದ್ಯ ಹೇಳಿದ್ರೆ ನಮ್ಗೆ ಹೆಚ್ಚು ಆಗೋದಿಲ್ಲ. ಈ ಒಂದು ಕಥಾ ಪ್ರಸಂಗ ಅಂತ ನೀವು ಹೇಳ್ಬೇಕು ಅಂದಾಗ ನಾವು ಈ ತರ ಪೌರಾಣಿಕವನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಪೌರಾಣಿಕ ಅಂತಲ್ಲ, ಆ ಥರ ಒಂದು ಕಾವ್ಯಗಳನ್ನೇ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಅದು ಬೇಕಾದಷ್ಟು ಈಗ ಮೊಯ್ಲಿ ಅವರು ಎಷ್ಟೊಂದು ಜನ ಬರ್ದಿದ್ದಾರೆ, ರಾಮಾಯಣ ಮಹಾಭಾರತ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಬರ್ದಿದ್ದಾರೆ. ಈ ಮಂಕುತಿಮ್ಮನ ಕಗ್ಗ ಆ ರೀತಿ ನೀತಿಗಳದಂತೂ ತುಂಬಾನೇ ಹೊಸದಾಗಿ ತುಂಬಾ ಬರ್ತದೆ. ಈಶ್ವರನ ಪರ್ವದ್ದು, ವಿಷ್ಣು ಪರ್ವದ್ ಬೇಕಾದಷ್ಟು ಕಾವ್ಯಗಳು ಬರ್ತದೆ. ಅಂದ್ರೆ ಈ ಮಂಕುತಿಮ್ಮನ ಕಗ್ಗ ಇದನ್ನೆಲ್ಲ ನೀವು ಉಪಯೋಗ ಮಾಡ್ಕೊಳ್ತೀರಿ? ಎಲ್ಲಾನು ಬಳಸ್ಕೊಳ್ತೀವಿ. ಎಲ್ಲ ಸಾಹಿತ್ಯದ ಸಾಂಗತ್ಯ, ತ್ರಿಪದಿ, ಸರ್ವಜ್ಞ ವಚನಗಳು ಎಲ್ಲ ಬಳಸ್ಕೊಳ್ತೀವಿ. ಎಲ್ಲ ಕಾವ್ಯ ಪ್ರಕಾರಗಳನ್ನು ಮಾಡ್ತೀವಿ. ಅಂದ್ರೆ ಅದಕ್ಕೆ ಇಂಥದ್ದೇ ಕುಮಾರವ್ಯಾಸನದ್ದೇ ಅಥವಾ ಇಂಥದ್ದೇ ಆಗ್ಬೇಕು ಅನ್ನುವಂತ ಯಾವುದೇ ಕಟ್ಟುಪಾಡು ಇಲ್ಲ. ಒಟ್ಟು ಒಳ್ಳೆಯ ಸದಭಿರುಚಿಯ ಕಾವ್ಯ ಆದ್ರೆ ಸರಿ, ಸಂದೇಶ ಕೊಡುವಂತಹ ಕಾವ್ಯಗಳಾಗಬೇಕು. ಅದರಲ್ಲೂ ಎಲ್ಲಾ ಕಾವ್ಯಗಳಲ್ಲಿ ಎಲ್ಲಾ ಅಷ್ಟು ವಿಷಯಗಳನ್ನು ಹೇಳಕ್ ಆಗುದಿಲ್ಲ. ಕೆಲವೊಂದೆಲ್ಲ ಪದ್ಯಗಳು ಅಷ್ಟೇ, ಕೆಲವೊಂದೆಲ್ಲ ಬಿಡ್ತೀವಿ ನಾವು. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆರಿಸ್ಕೊಂಡು ಮಾಡ್ಕೊಳ್ತೀವಿ. ಆ ರೀತಿ ಈ ಕ್ಷೇತ್ರದಲ್ಲಿ ಇಂದೀಗ ಪರಿಣಿತರು ಅಂತ ಹೇಳಿ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಜನ ಇರ್ಬೋದು ಮೇಡಮ್? ಕರ್ನಾಟಕದಾದ್ಯಂತ ನೋಡಿದಾಗ ಒಂದು 300-400 ಜನ ಇದ್ದಾರೆ ಅಷ್ಟೇ. ಸಂಖ್ಯೆ ಕಡಿಮೆ ಅಂತ ಅನ್ನಿಸ್ಲಿಲ್ಲ ನಿಮ್ಗೆ? ತುಂಬಾ ಕಡಿಮೆನೆ. ಅದರಲ್ಲೂ ಈಗ ಎಷ್ಟೊಂದು ಜನ ಹಿರಿಯರಿದ್ದಾರೆ, ಅವ್ರಿಗೆ ಒಂದು ಊರಿಂದ ಒಂದು ಊರಿಗೆ ಹೋಗಿ ಏನೋ ಪ್ರಚಾರ ಮಾಡೋಕ್ಕಾಗಲಿ ಹೇಳ್ಕೊಡೋಕ್ಕಾಗಲಿ ಅವೆಲ್ಲ ತುಂಬಾ ಕಷ್ಟ. ಅವ್ರು ಇದ್ದಲ್ಲಿ ಏನಾದ್ರು ಮಾಡ್ಬೋದೇ ಹೊರತು ಬೇರೆ ಬೇರೆ ಕಡೆ ಹೋಗೋದಕ್ಕೆ ಕಷ್ಟ. ಹಾಗೆ ಇವಾಗ ಅದಕ್ಕಾಗೆ ಸ್ವಲ್ಪ ಇವಾಗ ಈಗ 10 ವರ್ಷದಿಂದ ಈಚೆಗೆ ಸ್ವಲ್ಪ ಗಮಕಕ್ಕೆಲ್ಲ ಕಡಿಮೆ ಆಗ್ತಾ ಇದೆ ಅಂತಲೇ ಅನ್ನಿಸ್ಬೇಕು. ಅಂದ್ರೆ ಈ ಟಿವಿ ಮಾಧ್ಯಮದಲ್ಲಿ, ಉದಯ ಟಿವಿಲಿ, ಚಂದನದಲ್ಲಿ ಬರ್ತಾರಿಂದ ಅಲ್ಲಿ ಕೆಲವಾರು ಗಮಕಿಗಳು ಮಾತ್ರ ಮಾಡ್ತಾರೆ. ಅದು ಎಲ್ಲರಿಗೂ ಆಗೋದಿಲ್ಲ ಅದು ಮಾಡಕ್ಕೆ. ಆಮೇಲೆ ಈ ಗಮಕ ಕಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ನಾವು ಏನು ಮಾಡಬಹುದು? ಈಗ ಬೇಕಾದಷ್ಟು ಮಾಡ್ಬೋದು. ಅಂದ್ರೆ ಈಗ ಮಾಡ್ತಾ ಇದ್ದಾರೆ ಸರ್ಕಾರದವರು ಕೂಡ. ಈಗ ಸಂಗೀತ ನೃತ್ಯ ಅಕಾಡೆಮಿಯವರು ಶಿಶುವೇತನ ಅಂತ ಮಾಡ್ತಾರೆ, ಕೊಡ್ತಾರೆ. ಪ್ರತಿ ವರ್ಷ 2-4 ಮಕ್ಕಳಿಗೆ ಹೀಗೆ ಕೊಡ್ತಾರೆ. ಆದ್ರೆ ಆ ಶಿಶುವೇತನಕ್ಕೆ ಬರುವಂತಹ ಮಕ್ಕಳು ಗಮಕ ಕಲಿಯುವಂಥವ್ರು ತುಂಬಾ ಕಡಿಮೆ. ಯಾಕೆ ಅಂದ್ರೆ ಕಲಿಸೋರು ಕಡಿಮೆ. ಕಲಿಸೋರು ಶ್ರದ್ಧೆ ವಹಿಸಿ ಇಂಥದನ್ನ ಮಕ್ಕಳಿಗೆ ತಲುಪಿಸ್ಬೇಕು ಅಂತ ಕಲಿಸಿದಾಗ ಮಕ್ಕಳಿಗೂ ಅದು ತಲುಪುತ್ತೆ, ಅವ್ರು ಮಾಡಿದ್ದು ಸಾರ್ಥಕ ಆಗುತ್ತೆ. ಹಾಗೆ ಎಷ್ಟೊಂದು ಪ್ರಶಸ್ತಿಗಳು ಕೊಡ್ತಾರೆ. ನಾವು ಹೋಗ್ಬೇಕಷ್ಟೇನೆ. ನಾವೀಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವ್ರ ಹತ್ರ ಕಳೆದ ವರ್ಷ ಹೋಗಿ ನಾವು ಕಾಲೇಜುಗಳಲ್ಲೆಲ್ಲ ಅವ್ರಿಗಿರುವಂಥದ್ದು ಒಂದೊಂದು ಪದ್ಯ ಹಳೆಗನ್ನಡ ಕಾವ್ಯಗಳದ್ದು ಕಾರ್ಯಾಗಾರ ಮಾಡ್ತೀವಿ ಅಂತೇಳಿ 1-5 ಕಾಲೇಜಿಗೆ ನಾವು ಹೋಗಿ ಮಾಡಿದ್ವಿ. ಸಾಹಿತ್ಯ ಅಕಾಡೆಮಿಯವರು ಇಂಥವರೆಲ್ಲ ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ತವರು ಆ ರೀತಿ ಒಂದು ಹೊಸ ಯೋಚನೆ ಮಾಡಿ ಅದನ್ನ ಮಕ್ಕಳಿಗೆ ತಲುಪಿಸಿದ್ರೆ ಮಕ್ಕಳಲ್ಲಿ ಬೆಳೆಯುತ್ತೆ. ಇಲ್ಲ ಅಂದ್ರೆ ಇನ್ನು ಇರೋಂಥ 300-400 ಜನ ಗಮಕಿಗಳಲ್ಲಿ ಇನ್ನೊಂದು 10 ವರ್ಷದಲ್ಲಿ ಇನ್ನೂ ಕಡಿಮೆ ಆಗಿ 100 ಜನ ಕೇಳಿಬಹುದು. ಅದನ್ನ ಮಕ್ಕಳಲ್ಲಿ ಬೆಳೆಸೋದಕ್ಕೆ ತುಂಬಾ ಶ್ರಮ ಪಡಬೇಕು. ಅದು ಯಾಕೆ ಈಗ ಮಕ್ಕಳಲ್ಲಿ ಅದು ಬೆಳೀತಾ ಇಲ್ಲ? ಯಾಕೆ ಅಂದ್ರೆ ಆಸಕ್ತಿಯ ಕೊರತೆಯೂ ಒಂದು ಕಾರಣ ಆಗಿರ್ಬೋದು, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಬಿಟ್ಟು ಬೇರೆ ಏನೆಲ್ಲ ಕಾರಣ ಇರ್ಬೋದು? ಅದೇ ಅದು ಏನಾಗಿದೆ ಅಂದ್ರೆ ಕಲ್ಸವ್ರು ಕಡಿಮೆ. ಮೊದಲೇ ಹೇಳದ್ ನಾನು, ಕಲ್ಸವ್ರು ಕಡಿಮೆ. ಈಗ ಒಂದು ಗಮಕಲಾ ಪರಿಷತ್ ಒಂದು ಪರೀಕ್ಷೆ ಅಂತ ಮಾಡ್ತಾರೆ. ಈಗ ಸಂಗೀತದ ಪರೀಕ್ಷೆಗಳೆಲ್ಲ ಸರ್ಕಾರದಿಂದ ಮಾಡ್ತಾರಲ್ಲ, ಆ ರೀತಿ ಅದಕ್ಕೊಂದು ಸರಿಯಾದ ಒಂದು ಬೆಲೆ ಬೇಕು. ಗಮಕಲಾ ಪರಿಷತ್ ಅವ್ರು ಮಾಡ್ತಾರೆ, ಅದು ಸಾಕಾಗಿ ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು. ಈಗ ಇನ್ನೂ ಹೆಚ್ಚು ಅವ್ರು ಶ್ರಮ ಪಡ್ಬೇಕು ಅದಕ್ಕೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಈಗ ಎದೆ ತುಂಬಿ ಹಾಡಿದೇನೋ ಒಂದು ಕಾರ್ಯಕ್ರಮ ಬಂತು ನೋಡಿ, ಸಾಕಷ್ಟು ಮಕ್ಕಳು ಸುಗಮ ಸಂಗೀತ ಕಲಿಯಕ್ಕೆ ಶುರು ಮಾಡ್ಬಿಟ್ರು. ಆ ರೀತಿ ಯಾವ್ದಾದ್ರು ಈ ವಾಹಿನಿಯವರು ಗಮಕಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ಅದೊಂದು ಆಕರ್ಷಣೆ ಇವಾಗಿನ ಕಾಲದಲ್ಲಿ. ಮಾಧ್ಯಮ ಅದೇ ತುಂಬಾ ದೂರದರ್ಶನ ಮಾಧ್ಯಮಗಳೇ ಇದೆಯಲ್ಲ, ಅದೇ ತುಂಬಾ ಆಕರ್ಷಣೆ ಇಲ್ಲ. ಅಂಥವ್ರು ಎಂತೆಂಥೋ ಧಾರಾವಾಹಿಗಳು ಮಾಡಿ ಮಕ್ಕಳ ಮನಸ್ಸು ಕೆಡುವಂಥದ್ದು ಮಾಡ್ತಾರೆ.
ಅದ್ರ ಬದಲು ಈ ತರ ಸದಭಿರುಚಿ, ಸಾಹಿತ್ಯ ಹೌದು. ಉಂಟಾಗುವಂತಹ ಈ ಕಲೆಗಳ ಬಗ್ಗೆ ಅವರು ಒಂದಷ್ಟು ಮಾಡಬೇಕು. ಈಗ ರಿಯಾಲಿಟಿ ಶೋ ಅಂತ ಮಾಡಿ ಎಂತೆಂಥದೋ ನೃತ್ಯಗಳು ನೋಡ್ತೀರಾ ನೀವು, ಯಾವ ರೀತಿ ಇರುತ್ತೆ ಆ ಮಕ್ಕಳು ಮೈಕೈಲ್ಲ ಹಣ್ಣಾಗುವಂತ ನೃತ್ಯಗಳು. ಅಂಥದ್ದು ಅದ್ರ ಬದಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಗೀತ ಇವುಗಳು ಒತ್ತು ಕೊಡುವಂತಹ ಒಂದು ರಿಯಾಲಿಟಿ ಶೋಗಳು ಮಾಡಿದ್ರೆ ಮಕ್ಕಳು ಅದರ ಆಕರ್ಷಣೆಗೊಳಗಾಗ್ತಾರೆ. ಹಿರಿಯರು ಕೂಡ ಇದಕ್ಕೂ ಇರುವಂತಹ ಒಳ್ಳೇದಿದೆ, ವಿಚಾರಗಳಿದೆ, ನಮ್ಮ ಸಾಹಿತ್ಯ ಉಳಿಸ್ಬೇಕು ಅಂತ ಕೆಲವರಿಗಾದ್ರೂ ಮನಸ್ಸಿಗೆ ಬರುತ್ತೆ. ಮಕ್ಕಳಿಗೂ ಕನ್ನಡ ಭಾಷೆ ಓದುವಂಥ ಮಕ್ಕಳಿಗೂ ಸ್ವಲ್ಪ ಆಸಕ್ತಿ ಬರುತ್ತೆ. ಆ ಕೆಲಸ ಮಾಡಬೇಕಾಗಿದೆ. ಇಷ್ಟೊತ್ತು ಗಮಕ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಆ್ಯಕ್ಚುಲಿ. ಆದರೆ ಸ್ವಲ್ಪ ಆದಷ್ಟು ಸ್ವಲ್ಪ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ನಾನು ಬಂದಿದ್ದೆ. ತುಂಬ ಅಚ್ಚುಕಟ್ಟಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಅದರ ಬಗ್ಗೆ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಅನಂತ ಅನಂತ ಕೃತಜ್ಞತೆಗಳು ಮೇಡಮ್. ಧನ್ಯವಾದಗಳು. ನಮ್ಮ ಗಮಕಕ್ಕಾಗಿ ಇಷ್ಟು ಕೆಲಸ ಮಾಡ್ತೀರಾ ಅಂತ ನಾವು ನಿಮಗೆ ಕೃತಜ್ಞತೆ ಹೇಳಬೇಕಾಗಿದೆ. ಸಂತೋಷ. ನಮಸ್ಕಾರ. ನಮಸ್ಕಾರ ಮೇಡಮ್.